ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 17ನೇ ಅಧ್ಯಾಯ ಶ್ಲೋಕ 16. ತೌ ಆದಿ ದೈತ್ಯೋ ಸಹಸ ವ್ಯಜ್ಯಮಾನ ಆತ್ಮಪೌರುಷೌ ವ ವೃದ್ಧಾತೆ ಅಸ್ಮಸಾರೇಣ ಕಾಯೇನ ಅದ್ರಿಪತಿ ಇವ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶಿಲಪ್ರಭುಪಾದಕ್ಕೆ. ಪ್ರಾಚೀನ ಕಾಲದಲ್ಲಿ ಈ ಇಬ್ಬರು ದೈತ್ಯರು ಕಾಣಿಸಿಕೊಂಡರು. ಶೀಘ್ರವೇ ಅಸಾಮಾನ್ಯ ದೈಹಿಕ ಲಕ್ಷಣಗಳನ್ನು ಪ್ರದರ್ಶಿಸಿದರು. ಅವರು ಉಕ್ಕಿನಂತ ಶರೀರವನ್ನು ಹೊಂದಿದ್ದರು. ಅವು 2 ಮಹಾಪರ್ವತಗಳಂತೆ ಬೆಳೆತೊಡಗಿದವು. ಈಗ ಇಲ್ಲಿ ಪದವಂತದ್ದು, ಈ ದೈತ್ಯರು, ದೇವತೆ ಮತ್ತೆ ದೈತ್ಯರಿಗೆ ಎಂತ ವ್ಯತ್ಯಾಸ? ಇಂಥ ವ್ಯತ್ಯಾಸ ಅಂತಂದ್ರೆ, ದೇವತೆಗಳು ಮಾನವ ಸಮಾಜದ ಎಲ್ಲರಿಗೂ ಕೇಳ್ತಾ ಉಂಟಲ್ಲ, ಎಂತ ಡಿಸ್ಟರ್ಬೆನ್ಸ್ ಉಂಟ? ಒಂದು ನಿಮಿಷ. ಸರಿ ಕೃಷ್ಣ, ಎಲ್ಲರಿಗೂ ಕೇಳಿಸ್ತಾ ಉಂಟಲ್ಲ? ಓಕೆ, ಈಗ ನಾವು ವಿಷಯಕ್ಕೆ ಬರುವ. ಇಲ್ಲಿ ಪ್ರಭುಪಾದ್ ದೇವತೆಗಳು ಮತ್ತೆ ದೈತ್ಯರು ಎರಡನ್ನ ಹೇಳ್ತಾ ಇದ್ದಾರೆ. ದೇವತೆಗಳಂದ್ರೆ ಆಧ್ಯಾತ್ಮಿಕ ಉದ್ಧಾರದಲ್ಲಿ ತೊಡಗಿರುತ್ತಾರೆ. ದೈತ್ಯರಂದ್ರೆ ದೈಹಿಕ ಭೌತಿಕ ಉದ್ಧಾರದಲ್ಲಿ ನಿರತರಾಗಿರುತ್ತಾರೆ. ಇಲ್ಲಿ ಒಂದು ಪ್ರಭುಪಾದ್ ಅಂತ ಹೇಳಿದ್ದಾರೆ, ದ್ವಿತೀಯಲ್ಲಿ ಜನಿಸಿದ ಇಬ್ಬರು ದೈತ್ಯರು ತಮ್ಮ ಶರೀರವನ್ನು ಉಕ್ಕಿನಂತೆ ಬಲಿಷ್ಠವಾಗಿಸಲು ತೊಡಗಿದರು. ಈಗ ಕಲಿಯುಗದಲ್ಲಿ ನೋಡಿ, ಕಲಿಯುಗದಲ್ಲಿ ನಾವು ಇದನ್ನು ಮೆಡಿಟೇಟ್ ಮಾಡುವ ಇವತ್ತು. ಜನರೆಲ್ಲರೂ ದೇಹವನ್ನು ಹೇಗೆ ಬಲಿಷ್ಠ ಮಾಡುವುದು ಅದರ ಯೋಚನೆಯಲ್ಲಿ ಇದ್ದಾರೆ. ಹೇಗೆ ಪ್ರಭುಪಾದೊಮ್ಮೆ ಬಾಂಬೆಯಲ್ಲಿ ಯಾವುದಕ್ಕೆ ಭಜನಾ ಮಂಡಳಿ ಯಾವುದಕ್ಕೆ ಹೋಗ್ತಾರೆ, ಅಲ್ಲಿ ಹನುಮಾನ್, ನೀವು ನೋಡಿ ಹೆಚ್ಚಿನ ಈ ವ್ಯಾಯಾಮ ಶಾಲೆಯಲ್ಲೆಲ್ಲ ಹನುಮಾನ್ ಇದು ಫೋಟೋ ಇರ್ತದೆ. ಮತ್ತೆ ಅವರು ಈಗ ಆಡ್ತಾ ಇರ್ತಾರೆ, ಪುಷ್-ಅಪ್ಸ್, ಪುಲ್-ಅಪ್ಸ್ ಇದೆಲ್ಲ ಮಾಡ್ತಾ ಇರ್ತಾರೆ. ಅವ್ರು ಎಣಿಸುವಂಥದ್ದು ಅಲ್ಲಿ ಯಾರ್ದು ಬಗ್ಗೆ ಕೇಳಿ, ಅಂದ್ರೆ ಅವರಿಗೆ ಜ್ಞಾನ ಇಲ್ಲ. ಯಾಕೆ ನೀವು ಹನುಮಾನ್ ಇಟ್ಟು ಹೀಗೆ ಮಾಡುವಂಥದ್ದು? ಹನುಮಾನ್ ಆಗಿ ನಾವು ಗಟ್ಟಿ ಆಗ್ಬೇಕು. ಹಾಗೆ ಪ್ರಭುಪಾದಗಳು ಹೋಗಿದ್ರು ಒಂದು ಕಡೆಗೆ. ಪ್ರಭುಪಾದ ಹೇಳುವಂಥದ್ದು, ಎಸ್ आप हनुमान जी को पूछते हो, अच्छा मगर ಪ್ರಭುಪಾದ ಹೇಳುವಂಥದ್ದು, ಹನುಮಾನ್ ಜನರೆಲ್ಲ ಅಲ್ಲಿ ಪೂಜೆ ಮಾಡುವಂಥದ್ದು ಹನುಮಾನ್ ಆಗಿ ಗಟ್ಟಿ ಆಗ್ಬೇಕು. ಸರ್, ಹನುಮಾನಿಗೆ ಈ ಭೌತಿಕ ಶಕ್ತಿ ಅಲ್ಲ, ಈ ಈಸ್ ಹ್ಯಾವಿಂಗ್ ಸ್ಪಿರಿಚುವಲ್ ಸ್ಟ್ರೆಂತ್. ಮೂಢರು, ಜನರಿಗೆ ಗೊತ್ತಿಲ್ಲ. ಮೂಢರು ದೇಹದ ಭಾವನೆಯಲ್ಲಿದ್ದಾರೆ. ಹಾಗಾಗಿ ಈ ಫಿಲ್ಮ್ ನಲ್ಲಿ ನೋಡ್ಬೋದು ನೀವು, ಅವನಿಗೆ 50 ವರ್ಷ ಆಗಿದೆ, 55, ಹೀರೋ ಆಗಿ ಆಕ್ಟ್ ಮಾಡ್ತಾನೆ. ಹೆಚ್ಚಿನವರು ಮತ್ತೆ ಫುಲ್ ಬಾಡಿ ಎಲ್ಲ ಹೀಗೆ ಪ್ರಾಯ ಆಗಿದೆ. ಎಂತೆಂದ ಟ್ಯಾಬ್ಲೆಟ್ ತಗೊಳ್ತಾರೆ, ಎಂತೆಂತ ಮಾಡಿ ದೇಹವನ್ನು ಫಿಟ್ ಆಗಿ ಕಾಣಿಸುವಂಥದ್ದು. ಜ್ಞಾನವಿಲ್ಲ ಅವನಿಗೆ, ಗೊತ್ತಿಲ್ಲ ಈ ದೇಹವನ್ನು ಬಿಟ್ಟು ಹೋಗ್ಬೇಕಂತ ಗೊತ್ತಿಲ್ಲ ಅವನಿಗೆ.
ದೇಹವನ್ನು ಬಿಟ್ಟು ಹೋಗ್ಬೇಕಂತ ಅವನಿಗೆ ಗೊತ್ತಿಲ್ಲ. ಎಷ್ಟು ಮೂಢರು, ತುಂಬಾ ಮೂಢರು, ದೇಹದ ಭಾವನೆಯಲ್ಲಿದ್ದಾರೆ. ಹಾಗಾಗಿ ಎಷ್ಟೋ ಎಂತ ಹೇಳುವಂತದ್ದು ಜಿಮ್ಸ್ ಉಂಟು, ಜಿಮ್ ಮತ್ತೆ ಬೇರೆ 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 ಉಂಟು. ಇದೆಲ್ಲ ಯಾಕೆ? ದೇಹವನ್ನು ಒಳ್ಳೇದಿರ್ಲಿಕ್ಕೆ ಸರ್. ಈ ಒಂದು ಬಟ್ಟೆ ತೆಗೆದು ನಾವು ಇನ್ನೊಂದು ಬಟ್ಟೆ ಹಾಕುವಂತ, ದೇಹವನ್ನು ಮೇಂಟೈನ್ ಮಾಡ್ಬೇಕು. ನೀವು ನೋಡಿದ್ದೀರಾ ಎಲ್ಲಿಯಾದ್ರೂ ನಾರದ ಮುನಿ ಈಗ ಟ್ರೈಸೆಪ್ಸ್ ಬೈಸೆಪ್ಸ್ ಎಲ್ಲ ನೋಡಿದ್ದೀರಾ? ಯಾರಾದ್ರೂ ನೋಡಿದ್ದೀರಾ ನಾರದ ಮುನಿ ಫೋಟೋ ಅಲ್ಲಿ? ನಾರದ ಮುನಿ ಹೇಗಿದ್ದಾರೆ? ಒಂದು ನಿಮಿಷ. ನಾರದ ಮುನಿ ಇಸ್ ದ ಟಾಪ್ ಮೋಸ್ಟ್ ಡಿವೋಟಿ. ಯಾರಾದ್ರೂ ನೋಡಿದ್ದೀರಾ ನಾರದ ಮುನಿಗೆ ಅವರದ್ದು ಬೈಸೆಪ್ಸ್ ಈಗೆಲ್ಲ ಇರುವಂತದ್ದು ನೋಡಿದ್ದೀರಾ? ಇಲ್ಲ ಪ್ರಭು. ಯಾಕೆ ಇಲ್ಲ? ಯಾಕೆ? ಅವ್ರು ಬುದ್ಧಿವಂತರಲ್ವಾ? ಈಗಿನವರೆಲ್ಲ ಹೇಳ್ತಾರೆ ನಾವು ಜಿಮ್ಗೆ ಹೋದ್ರೆ ನಾವು ಬುದ್ಧಿವಂತರಂತ. ಯಾಕೆ ಅವರು ಬುದ್ಧಿವಂತರಲ್ವಾ ಹಿಂದಿನವರು? ಯಾಕೆ? ಯಾರು ಹೇಳ್ಬೋದು? ನಾರದ ಮುನಿ ಬುದ್ಧಿವಂತರಲ್ಲ, ಯಾಕೆ ಅವರು ಜಿಮ್ಗೆ ಹೋಗ್ಲಿಲ್ಲ? ಯಾಕೆ ಅವರ ಟ್ರೈಸೆಪ್ಸ್ ಮಾಡ್ಲಿಲ್ಲ? ಬೈಸೆಪ್ಸ್, ಟ್ರೈಸೆಪ್ಸ್, ಅವರದ್ದು ಆಧ್ಯಾತ್ಮಿಕ ದೇಹದ ಭಾವನೆ ದೇಹದ ಭಾವನೆಲಿಲ್ಲ. ಎಸ್, ಇದು ಉತ್ತರ ಬೇಕಿತ್ತು ನನಗೆ. ದೇಹದ ಭಾವನೆಯಲ್ಲಿ ಇಲ್ಲ ಅವ್ರು ಯಾರು ಕೂಡ. ದೇಹದ ಭಾವನೆಯಲ್ಲಿ ಈ ಬೈಸೆಪ್ಸ್, ಟ್ರೈಸೆಪ್ಸ್, 6 ಪ್ಯಾಕ್, 8 ಪ್ಯಾಕ್, 10 ಪ್ಯಾಕ್. ಹಾಗಾಗಿ ನೋಡಿ ಮಕ್ಕಳೆಲ್ಲ ನಿಜವಾಗಿ ನಾರದ ಮುನಿ ಅಂತ ಅವರ ಫಿಲ್ಮ್ ಎಲ್ಲ ನೋಡ್ಬೇಕು. ಫಿಲ್ಮ್ ಮೇಡ್ ಆನ್ ನಾರದ ಮುನಿ. ಯಾರು? ಡಿವೋಟೀಸ್. ಸೋಕಾಲ್ಡ್ ಫಿಲ್ಮ್ ಮೇಕರ್ ಮಾಡಬಾರ್ದು. ಈಗೆಂತಾಗಿದೆ ಅಂದ್ರೆ ಸಮಸ್ಯೆ, ನಾನು ಡೈಲಿ ಇದು ರಾಧಾ ಕೃಷ್ಣ ಸೀರಿಯಲ್ ನೋಡ್ತೇನೆ. ದಯವಿಟ್ಟು ನೋಡ್ಬೇಡಿ ಸರ್. ಎಂತಂದ್ರೆ ನೀವು ನೋಡಿದ್ರೆ ನಮ್ಮ ಇಸ್ಕಾನ್ ಅವರಿಗೆ ಜಾಸ್ತಿ ಕೆಲಸ. ಯಾಕೆ ಜಾಸ್ತಿ ಕೆಲಸ? ಯಾರು ಹೇಳ್ತೀರಿ? ನೋಡಿ, ಸಪೋಸ್ ನೀವೆಲ್ಲ ಇಂಥದ್ದೆಲ್ಲ ಮೂವೀಸ್ ನೋಡಿದ್ರೆ ನಮ್ಗೆ ಜಾಸ್ತಿ ಕೆಲಸ. ಯಾಕೆ? ಯಾರು ಹೇಳ್ಬೋದು? ಅದರಲ್ಲಿ ತಿರುಚಿ ಇಟ್ಟಿದ್ದಾರೆ ಪ್ರಭುಜಿ. ಕಥೆಗಳನ್ನೆಲ್ಲ ತಿರುಚಿ. ಎಸ್, ವೆರಿ ಗುಡ್. ಎಂತ ಮಾಡ್ತಾರೆ ಅಂದ್ರೆ ನೋಡಿ, ಡಿವೋಟಿ ವೆನ್ ಈಸ್ ಡೈರೆಕ್ಟಿಂಗ್, ವೆನ್ ಈಸ್ ಪ್ರೊಡ್ಯೂಸಿಂಗ್, ವೆನ್ ಈಸ್ ಆಕ್ಟಿಂಗ್, ಈ ವಿಲ್ ಬ್ರಿಂಗ್ ಕೃಷ್ಣ ಕಾನ್ಶಿಯಸ್ನೆಸ್ ಇನ್ ದ್ಯಾಟ್. ಈಗ ಒಬ್ಬನಿಗೆ ಜಾಂಡೀಸ್ ಉಂಟು, ಅವನಿಗೆ ಎಲ್ಲವೂ ಹಳದಿ ಕಾಣ್ತದೆ, ಎಲ್ಲವೂ ಹಳದಿ ಕಾಣ್ತದೆ. ಈ ಡೈರೆಕ್ಟರ್ ಆಗ್ಲಿ ಪ್ರೊಡ್ಯೂಸರ್ ಆಗ್ಲಿ, ದೇರ್ ಹ್ಯಾವಿಂಗ್ ಭೋಗ ಪ್ರೊಪೆನ್ಸಿಟಿ, ದೇ ಡೋಂಟ್ ಹ್ಯಾವ್ ಸೇವ್ ಪ್ರೊಪೆನ್ಸಿಟಿ. ಹಾಗಾಗಿ ಅದನ್ನು ನೋಡಬಾರ್ದು. ತುಂಬಾ ಸಮಸ್ಯೆ. ಎಂತೆಂತ ಹೇಳ್ತಾರೆ ನಾಡ್ದು ಬಗ್ಗೆ, ಎಂತೆಲ್ಲ ಕಮೆಂಟ್ಸ್ ಮಾಡ್ತಾರೆ. ಒಬ್ಬ ಕೇಳುವಾಗ ಅವನಿಗೆ ಓಡಿಯುವಂತ ಆಗ್ತದೆ. ಪಾಠ ಅಂತ ಉರಿತದೆ ರಕ್ತ. ಪ್ರಭುಪಾದ ಹೇಳಿದ್ರೆ, ದೇರ್ ಇಸ್ ನೋ ಅದರ್ ಡಿವೋಟಿ ಲೈಕ್ ನಾರದ ಮುನಿ. ಇಸ್ ದ ಟಾಪ್ ಮೋಸ್ಟ್ ಡಿವೋಟಿ. ಪ್ರಭುಪಾದ ಭಾಗವತಮಲ್ಲಿ ನಾರದಾಜಿ ಅಂತ ಹೇಳ್ತಾ ಇದ್ದಾರೆ. ವೈ ಇಸ್ ಟು ಕಾಲ್ ನಾರದಾಜಿ? ಯಾಕೆ ಅವ್ರು ಕರಿಬೇಕು ನಾರದಜಿ ಅಂತ? ಹಾಗಾಗಿ ಕಲಿಯುಗದಲ್ಲಿ ಜನರೆಲ್ಲ ದೇಹದ ಭಾವನೆಯಲ್ಲಿ ಇದ್ದಾರೆ. ದೇಹದ ಭಾವನೆಯಲ್ಲಿ ಈ ಭಗವದ್ಗೀತೆಯ ಒಂದು ಶ್ಲೋಕ, 2ನೇ ಅಧ್ಯಾಯದ್ದು 55ನೇ ಶ್ಲೋಕ, ಅಲ್ಲಿ ಭಗವಂತ ಹೇಳುವಂತದ್ದು, ಪ್ರಜಾತೀಯದ ಕಾಮಾನ್ ಸರ್ವಂ ಪಾರ್ಥ ಮನೋಗತಾನ್ ಆತ್ಮಾನಿ ಏವಾತ್ಮನ ದುಷ್ಟ ಸ್ಥಿತ ಪ್ರಜ್ಞಸ್ತುಚ್ಯತೆ. ಯಾವಾಗ ಒಬ್ಬ ವ್ಯಕ್ತಿ ಈ ಇಂದ್ರಿಯ ಸುಖವನ್ನು ಭೋಗಿಸುವಂತ ಇಚ್ಛೆಯನ್ನು ಬಿಡ್ತಾನೆ, ಇಂದ್ರಿಯ ಸುಖ ಎಲ್ಲಿಂದ ಬರುವಂತದ್ದು? ಇದು ಬರುವಂತದ್ದು ಮೈಂಡಿಂದ, ಮನಸ್ಸಿನಿಂದ. ಆಗವ ಅದನ್ನು ಬಿಟ್ಟು ಶುದ್ಧಿ ಆಗ್ತಾನೆ, ಮತ್ತೆ ಅವ ಆಕ್ಚುಲಿ ಸ್ಯಾಟಿಸ್ಫೈ ಆಗ್ತಾನೆ, ಮತ್ತೆ ಅವ ನಿಜವಾದ ಆ ಶುದ್ಧವಾದ ಪ್ರಜ್ಞೆಯಲ್ಲಿ ಇರ್ತಾನೆ. ಭಗವಂತ ಹೇಳುವಂತ ಹಾಗಾಗಿ
ಇದೆಂತಂದ್ರೆ ನೋಡಿ, ಈಗ ಸಪೋಸ್ ನಾನೀಗ ಜಿಮ್ಮಿಗೆ ಹೋಗ್ತೇನೆ, ಜಿಮ್ಮಿಗೆ ಹೋಗಿ ನನ್ನ ಈ ಟ್ರೈಸೆಪ್ಸ್ ಎಲ್ಲ ಒಳ್ಳೇದಾಗ್ತದೆ, ನನ್ನ ಹೊಟ್ಟೆ ಎಲ್ಲ 6 ಪ್ಯಾಕ್ ಆಗ್ತದೆ, ಮತ್ತೆ ನಾನು ಕನ್ನಡಿ ಎದ್ದು ನೋಡ್ತೇನೆ, ಎಸ್ ನಾನು ಒಳ್ಳೆ ಇದ್ದೇನೆ. ಇದು ಖಾಲಿ ಮೈಂಡ್ ಇದು ಗೇಮ್. ಎಂತ ಒಳ್ಳೆ ಇದ್ದೇನೆ, ಮೈಂಡ್ ಇದು ಗೇಮ್ ಅಷ್ಟೇ. ಈಗ ಎಂತಾಗಿದೆ, ಆತ್ಮವನ್ನು ಮೈಂಡ್ ಕವರ್ ಮಾಡಿದೆ. ಕವರಿಂಗ್, ಆ ಕವರಿಂಗ್ ತೆಗಿಬೇಕು, ಆಗ ನಮಗೆ ಕ್ಲಿಯರ್ ಆಗಿ ಕಾಣ್ತದೆ. ಆಗ ಯು ವಿಲ್ ಬಿ ಹ್ಯಾಪಿ. ಅದೇ ಆ ಶ್ಲೋಕ ಹೇಳುವಂಥದ್ದು. ಸೊ ನಾವು ದೇಹದ ಭಾವನೆಯಿಂದ ಆಚೆ ಬರ್ಬೇಕು. ದೇಹದ ಭಾವನೆಯಲ್ಲಿದೆ, ಎಸ್ ನಾನು ಫಿಟ್ ಇದ್ದೇನೆ. ಎಂತ ಫಿಟ್? ನನ್ನೊಬ್ಬ ಕ್ಲಾಸ್ಮೇಟ್ 21 ಅಕ್ಟೋಬರ್ಗೆ 2021 ಅಕ್ಟೋಬರ್ ಅಲ್ಲಿ ಅವ ವಾಸ್ ಫೇಮಸ್ ಅಂತಂದ್ರೆ ಬಾಡಿ ಬಿಲ್ಡಿಂಗ್, ಒಳ್ಳೆಯ ಒಂದು ದೇಹ ಎಲ್ಲ ಒಳ್ಳೇದಿತ್ತು, ಅಂದ್ರೆ ಈ ಜಿಮ್ಗೆಲ್ಲ ಹೋಗ್ತಾ ಇದೆ. ಅವತ್ತು ತೀರಿಬೋದು ಕೊರೋನಾದಲ್ಲಿ, ಎಲ್ಲರಿಗೂ ಶಾಕ್. ಹಾಗಾಗಿ ಒಳ್ಳೆದೇ ಅದು ತೀರಿ ಹೋದ್ರೆ ಎಂತ ಮಾರ ಒಂದು ಜಿಮ್ ಬಾಡಿ ಆಗುಗಳ ತೀರಿ ಹೋದ. ಈ ದೇಹವನ್ನು ಬಿಡ್ಲಿಕ್ಕೆ ಒಂದು ಸುಡ್ಲಿಕ್ಕೆ ಅದನ್ನು ನಾವು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಜನರಿಗೆ ಅಷ್ಟು ಜ್ಞಾನ ಇಲ್ಲ. ಕಲಿಯುಗದಲ್ಲಿ ಜನರು ದೇಹದ ಭಾವನೆಯಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲ ಎಂತ, ದೇ ಆರ್ ಮಿನಿ ಹಿರಣ್ಯಾಕ್ಷ, ಮಿನಿ ಹಿರಣ್ಯಕಶಿಪು. ಸಣ್ಣ ಹಿರಣ್ಯಾಕ್ಷ ಅಂದ್ರೆ ಸಣ್ಣ ಅಂದ್ರೆ ಈ ಮೀನು ಇರ್ತದಲ್ಲ, ಸಣ್ಣ ಮೀನು ಅಕ್ವೇರಿಯಂ ಅಲ್ಲೆಲ್ಲ ಆಗ್ತದೆ, ಸಣ್ಣ ಮೀನು. ಹಾಗೆ ಅವರು ಸಣ್ಣ ಹಿರಣ್ಯಾಕ್ಷ ಹಿರಣ್ಯಾಕ್ಷನೇ ಕೂಡ ಇದೇ ಇತ್ತು ಭಾವನೆ. ಯಾಕೆಂದ್ರೆ ನೋಡಿ, ಹಿರಣ್ಯಾಕ್ಷನ ದೇಹ ನೋಡಿ, ಉಕ್ಕಿನಂತೆ ಶರೀರ ಹೊಂದಿದ್ದರು, ಅವು 2 ಮಹಾಪರ್ವತ. ಹಾಗೆ ಇವರೆಲ್ಲ ಎಂತ ಅವನೆದುರು? ಅದಕ್ಕೆ ನಾನು ಸಣ್ಣ ಹಿರಣ್ಯಾಕ್ಷ, ಸಣ್ಣ ಹಿರಣ್ಯಕಶಿಪು. ಆದ್ರೆ ಟೆಂಡೆನ್ಸಿ ಸೇಮ್. ಟೆಂಡೆನ್ಸಿ ಅಂತ ದೇಹದ ಭಾವನೆ. ಹಾಗಾಗಿ ನಾವು ಈ ದೈತ್ಯರ ಗುಣಗಳನ್ನು ನಾವು ಅಳವಡಿಸಬಾರದು, ದೇವತೆ ಗುಣಗಳನ್ನು. ದೇವತೆ ಗುಣ ಅಂದ್ರೆ ಆಧ್ಯಾತ್ಮಿಕ ಉದ್ಧಾರ. ಹೇಗೆ ನಾನು ಪ್ರೋಗ್ರೆಸ್ ಆಗುವಂಥದ್ದು? ಸಾಕಪ್ಪ, ನನ್ಗೆ ಈ ಜನ್ಮ ಸಾಕು, ನೆಕ್ಸ್ಟ್ ನನ್ಗೆ ಈ ಜನ್ಮ ಬೇಡ, ಆಯ್ತು ನಾನು ಅನುಭವಿಸಿದ ಆಯ್ತು. ಅದಕ್ಕೆ ನಾವು ಎಂತ ಮಾಡ್ಬೇಕು? ಬೇಡ ಅಂತ ಆಯ್ತು, ಓಕೆ, ನಿಮ್ದು ಒಳ್ಳೆ ಡಿಸಿಷನ್. ನನಗೆ ಈ ಜನ್ಮ ಬೇಡ, ಸಾಕಾಯ್ತು. ಇಲ್ಲಿ ನಾನು ನರಳಿ ಒಬ್ಬ ಗಂಡನಿಗೆ ತಿನ್ನಿಸಿ ಸಾಕಾಯ್ತು, ಮನೆ ಕೆಲಸ ಮಾಡಿ ಸಾಕಾಯ್ತು, ಒಬ್ಬ ಒಮ್ಮೆ ನನಗೆ ಯಾವಾಗ ಇದರಿಂದ ಮುಕ್ತಿ ಸಿಗ್ತದೆ, ಈ ರೀತಿ ಹೇಳ್ತಾರೆ. ಇದು ಹೆಂಗಸರು ಹೇಳುವಂಥದ್ದು. ಗಂಡ ಹೇಳುವಂಥದ್ದು, ನನಗೆ ದುಡ್ದು ಸಾಕಾಯ್ತು, ಒಬ್ಬ ಎಷ್ಟು ತರೋದು ಸಾಕಾಯ್ತು. ಇದು ಗಂಡ ಹೇಳುವಂಥದ್ದು. ಹಾಗೆ ಎಲ್ಲರೂ ಒಬ್ಬೊಬ್ಬರು ವಿಚಾರ ಇರ್ತದೆ. ಹಾಗೆ ನಮ್ಗೆ ಎಂತಂದ್ರೆ ಡಿಸ್ಗಸ್ಟ್ ಆಗಿದೆ. ಪ್ರಾಯದ ಮೇಲೆ ರೋಗ, ಶರೀರ ಕಾಪರೇಟ್ ಮಾಡೋದಿಲ್ಲ, ಕೂತ್ಕೊಂಡು ಆರಾಮ್ಸೆ ಸ್ಟ್ಯಾಂಡ್ ಮಾಡ್ಬೇಕಂತ ಇಚ್ಛೆ ಉಂಟು, ಆದ್ರೆ ಬಾಡಿ ಎಲ್ಲ ಹೋಗಿದೆ, ಕಾಪರೇಟ್ ಮಾಡೋದಿಲ್ಲ. ಈ ರೀತಿ ಇಂಥದೆಲ್ಲ ನಮ್ಗೆ ಇಚ್ಛೆ ಉಂಟು. ಹಾಗಾಗಿ ನಾವು ಇಚ್ಛೆ, ಒಳ್ಳೆ ಇಚ್ಛೆ ಆಧ್ಯಾತ್ಮಿಕದಲ್ಲಿ ಹೇಗೆ ನಾವು ಉದ್ಧಾರ ಆಗುವಂಥದ್ದು? ಒಳ್ಳೆ ಇಚ್ಛೆ. ಹಾಗಾಗಿ ನಾವು ಕಲಿಯುಗದಲ್ಲಿ ಜನರು ಎಂತ ಫಾಲೋ ಮಾಡ್ತಾ ಇದ್ದಾರೆ? ದೇಹದ ಭಾವನೆಗೆ ಹೋಗಬಾರ್ದು. ದೇಹದ ಭಾವನೆಯಲ್ಲಿರುವಂಥದ್ದು. ಹೇಗೆ ಈ ದೇಹವನ್ನು ಒಳ್ಳೆ ಮಾಡುವಂಥದ್ದು? ಯಾಕೆ? ಬೆಟರ್ ಸೆನ್ಸ್ ಎಂಜಾಯ್ಮೆಂಟ್. ಒಳ್ಳೆದೇ ಆದ್ರೆ ಒಳ್ಳೆ ಇಂದ್ರಿಯ ಸುಖ ಮಾಡ್ಬೋದು. ಕೃಷ್ಣ ಇಲ್ಲ ಅಲ್ಲಿ. ಈಗ ಭಕ್ತ ದೇಹವನ್ನು ಪ್ರಭುಪಾದ ಹೇಳ್ತಾರೆ ಚಂದ ಇಡ್ಬೇಕಂತೆ. ಯಾಕೆ? ಯಾಕೆ? ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಯಾಕೆ ಭಕ್ತ ದೇಹವನ್ನು ಚಂದ ಇಡ್ತಾನೆ ಅಂದ್ರೆ
ಜಿಮ್ ಎಲ್ಲ ಹೋಗುದಿಲ್ಲವಾ? ಆದ್ರೆ ಎಸ್, ಮಲ್ಲಿಕ ಮಾತ್ರಿ, ಹರೇ ಕೃಷ್ಣ. ಯಾಕೆ? ಭಕ್ತಿ ಸಾಧನೆಗೆ ಉಪಯೋಗಿಸ್ಕೊಳ್ಳಿಕ್ಕಾಗಿ. ಎಸ್. ಹೇಗೆಂದ್ರೆ ಭಗವಂತನ ಸೇವೆಗೆ. ಇಫ್ ಯು ಕೀಪ್ ಯುವರ್ ಹೆಲ್ತ್ ಗುಡ್ ಅಂಡ್ ಬಾಡಿ ಗುಡ್, ದೆನ್ ಯು ಕ್ಯಾನ್ ಸರ್ವ್ ವಿಗರಸ್ಲಿ ಫಾರ್ ಮೋರ್ ಅಂತ ಹೇಳುವಂತ ತುಂಬಾ ಸಮಯ ನಿಂಗೆ ಮಾಡ್ಬೋದು. ಹಾಗಾಗಿ ಶರೀರವನ್ನು ಫಿಟ್ ಇಡ್ಬೇಕು. ಯುಟಿಲಿಟೀಸ್ ಆಫ್ ಪ್ರಿನ್ಸಿಪಲ್. ಈ 2 times ದೇವವನ್ನು ಚಂದ ಇಡುವಂಥದ್ದು, ದೇಹದ ಭಾವನಲ್ಲಿ ಇರುವುದಲ್ಲ. ಎಷ್ಟು ಬೇಕಷ್ಟೇ. ಅಂದ್ರೆ ನೋಡಿ, ಈಟಿಂಗ್ ಫಾರ್ ಲಿವಿಂಗ್, ಈಟಿಂಗ್ ಫಾರ್ ಲಿವಿಂಗ್, ಇನ್ನೊಂದು ಲಿವಿಂಗ್ ಫಾರ್ ಈಟಿಂಗ್. ಇದು ಒಳ್ಳೇದಲ್ಲ. ಲಿವಿಂಗ್ ಫಾರ್ ಈಟಿಂಗ್ ಒಳ್ಳೇದಲ್ಲ. ಈಟಿಂಗ್ ಫಾರ್ ಲಿವಿಂಗ್ ಓಕೆ. ಈಟಿಂಗ್ ಫಾರ್ ಲಿವಿಂಗ್ ಅಂದ್ರೆ ಬದುಕಲಿಕ್ಕೆ ತಿನ್ನುವಂಥದ್ದು. ಇನ್ನೊಂದು ಈಟಿಂಗ್ ಫಾರ್ ಲಿವಿಂಗ್, ಲಿವಿಂಗ್ ಫಾರ್ ಈಟಿಂಗ್, ಬದುಕುವುದು ತಿನ್ಲಿಕ್ಕೆ. ಇನ್ನೇ ಆದಿತ್ಯವಾರ ಜನರೆಲ್ಲ ಹೊತ್ತಿಗೆ ಜನರಿಗೆ ಬೇಕು, ಕಂಟ್ರೋಲ್ ಇಲ್ಲ, ಹಿಂದೆ ಅವಳು ಕಂಟ್ರೋಲ್ ಇಲ್ಲ. ಹಾಗೆ ಅದು ಆಗ್ಬಾರ್ದು. ಫಸ್ಟ್ ಒನ್ ಈಸ್ ಓಕೆ, ಈಟಿಂಗ್ ಫಾರ್ ಲಿವಿಂಗ್. ಹಾಗೆ ಪ್ರಭುಪಾದ ಹೇಳುದು ಈಟಿಂಗ್ ಫಾರ್ ಲಿವಿಂಗ್. ಎಷ್ಟು ಬೇಕು ದೇಹವನ್ನು ಇಡ್ಲಿಕ್ಕೆ ಅಷ್ಟೇ. ಅತ್ಯಾಹಾರ ಇಲ್ಲ, ಅತಿ ಆಹಾರ ಇಲ್ಲ. ಹಾಗೆ ನಾವು ದೇಹದ ಭಾವನೆಯಿಂದ ಆಚೆ ಬರ್ಬೇಕು. ನಾವು ದೇಹದ ಭಾವನೆ ಇದ್ರೆ ನಮ್ಗೆ ಮತ್ತೆ ಹಿರಣ್ಯಾಕ್ಷ ಏನು ವ್ಯತ್ಯಾಸ? ಎಂತಾದ್ರು ವ್ಯತ್ಯಾಸ ಉಂಟಾ? ಇಲ್ಲ. ಪ್ರಭುಪಾದಲ್ಲಿ ಹೇಳುವಂಥದ್ದು, ಪ್ರಾಚೀನ ಕಾಲದಲ್ಲಿ ಇಬ್ಬರು ದೈತ್ಯರು ಕಾಣಿಸ್ಕೊಂಡಂತೆ, ಖಾಲಿ ಇಬ್ಬರೇ ಇದ್ದದ್ದು. ಈಗ ಹಾಗೆ ಅಲ್ಲ. ಈಗ ದೈತ್ಯರು ಎಲ್ಲೆಲ್ಲಿ ನೋಡಿದ್ರೆ ನಿಮ್ಗೆ ದೈತ್ಯರೇ ಕಾಣ್ತಾರೆ. ನಾನೊಂದು 2013 ಶ್ರೀರಂಗಂಗೆ ಯಾತ್ರೆ ಹೋಗುವಾಗ ಟ್ರೈನಿಂದ ಇಳಿದು ನಮ್ಗೊಂದು ಬಸ್ ಮಾಡಿದ್ರು, ಎಲ್ಲಿ ತಿರುಚನಪಳ್ಳಿಯಲ್ಲಿ ಶ್ರೀರಂಗಕ್ಕೆ ಹೋದವರು. ಹಾಗೆ ಬಸ್ಸಿಂದ ಹೋಗುವಾಗ ಒಂದು ಜಂಕ್ಷನ್ ಅಲ್ಲಿ ಬ್ಲಾಕ್ ಆಯ್ತು. ಆಗ ಒಬ್ಬರು ಸೀನಿಯರ್ ಡಿವೋಟಿ ಅವರು ಇದ್ರು, ಅಲ್ಲಿ ಅವರೇ ನಮ್ಮನ್ನು ಅಲ್ಲಿ ಇದು ಮಾಡುವವರು. ಹಾಗೆ ನಾನು ಅವರದ್ದು ಕೇಳಿದೆ, ಅಲ್ಲಿ ನಾನು ನೋಡಿದೆ ಬಾರ್ ಅಂಡ್ ರೆಸ್ಟೋರೆಂಟ್. ನಾನು ಹೇಳಿದೆ, ಪ್ರಭುಜಿ, ದಿಸ್ ಇಸ್ ಅ ಸೇಕ್ರೆಡ್ ಪ್ಲೇಸ್, ಬಟ್ ಸ್ಟಿಲ್ ವಿ ಕ್ಯಾನ್ ಫೈಂಡ್ ಹಿಯರ್ ಬಾರ್ ಅಂಡ್ ರೆಸ್ಟೋರೆಂಟ್, ವೈ ದಿಸ್ ಇಸ್? ಹಾಗೆ ಹೇಳಿದೆ. ಮತ್ತೆ ಸ್ವಲ್ಪ ಎದುರು ನೋಡುವಾಗ ಅಲ್ಲಿ ಇದು ತಿರುಚನಪಳ್ಳಿ ಸಿಟಿಯಲ್ಲಿ ಸ್ವಲ್ಪ ಒಳಗೆ, ಆಲ್ಮೋಸ್ಟ್ ಶ್ರೀರಂಗಂಗೆ ಹತ್ತಿರ ಆಗುವಾಗ, ಶ್ರೀರಂಗ ಒಳಗೆ ಹೋಗ್ಲಿಲ್ಲ, ಹತ್ತಿರ ಆಗುವಾಗ ಮತ್ತೆ ಅಲ್ಲಿ ಮಟನ್ ಶಾಪ್ ಎಲ್ಲ ಇತ್ತು. ಪ್ರಭು ಹೇಳಿದೆ, ಪ್ರಭು ಸಿ ಯು ಕ್ಯಾನ್ ಸಿ ಹಿಯರ್ ಮಟನ್ ಶಾಪ್, ವೈ ದಿಸ್? ಅದಕ್ಕೆ ಅವ್ರು ಹೇಳುವಂಥದ್ದು, ಡೆಮನ್ಸ್ ಆರ್ ದೇರ್ ಪ್ರಭುಜಿ. Kaliuga means demons. Even though Srirangam is a holy place, but demons are there. ರಾಕ್ಷಸರಿದ್ದಾರೆ. ಹಾಗೆ ಪ್ರಭುಪಾದ ಹೇಳುವಂತ ನೋಡಿ, ಪ್ರಾಚೀನ ಕಾಲದಲ್ಲಿ ಇಬ್ಬರು ಇದ್ರು ದೈತ್ಯರು, ಈಗ ಆಗಲ್ಲ. ಈಗ ಎಲ್ಲಿ ನೋಡಿದ್ರು ನಿಮ್ಗೆ ದೈತ್ಯರೇ ಕಾಣುವಂತ. ದೈತ್ಯರಂದ್ರೆ ಹೂ ಹ್ಯಾಸ್ ಫಾರ್ಗಾಟನ್ ಕೃಷ್ಣ. ಇದಕ್ಕೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇದು ಫ್ರಾನ್ಸ್ ಅಲ್ಲಿ ಯಾವ್ದಾದ್ರು ಪ್ರಭುಪಾದ್ ಏರ್ಪೋರ್ಟ್ ಅಲ್ಲಿ ಇದ್ರು. ಏರ್ಪೋರ್ಟ್ ಅಲ್ಲಿ ಇರುವಾಗ ಬೆಳಿಗಿನ ಜಾವ, ಆಗ ತುಂಬಾ ರಶ್. ನೋಡಿದ್ದು 70s ಅಲ್ಲಿ, ಈಗ 50 ವರ್ಷದ ಹಿಂದೆ. ಭಾರತದಲ್ಲಿ ಈಗ ಬ್ಯಾಂಗ್ಳೂರಲ್ಲೆಲ್ಲ ರಶ್ ಉಂಟು ಫ್ಲೈಟ್. ಇದು ಬಾಂಬೆಯಲ್ಲಿ, ಬಾಂಬೆ, ಬ್ಯಾಂಗ್ಳೂರು, ಡೆಲ್ಲಿಯಲ್ಲೆಲ್ಲ ಇರ್ತದೆ ಮೆಟ್ರೋ ಸಿಟಿಯಲ್ಲಿ. ಆದ್ರೆ ಇದು 50 ವರ್ಷ ಹಿಂದೆ ಅಲ್ಲಿತ್ತಾನೆ. ನೀವು ಎಣಿಸಿ ನಾವು ಎಷ್ಟು ಹಿಂದೆ ಇದ್ದೇವೆ. ನಾವು ಹೇಳುವಂಥದ್ದು ಅಡ್ವಾನ್ಸ್ಮೆಂಟ್. ಏರ್ಪೋರ್ಟ್ ಅಲ್ಲಿ, ಫ್ಲೈಟ್ ಅಲ್ಲಿ ಹೋದೆ. ಪ್ರಭುಪಾದ್ ಪ್ರಭುಪಾದ್ ಇದು ಎಲ್ಲ ಅಮೆರಿಕ ಫಾರಿನ್ ಡಿವೋಟೀಸ್ಗೆ ಅಂತಂದ್ರೆ, ವಾಟ್ ಯು ಆರ್ ಚೆಕ್ಡ್, ನೀವೆಂತೆಲ್ಲ ತಿಂದಿದ್ದೀರಿ, ಭಾರತದವ್ರು ಇನ್ನು ಲೇಟ್ ತಿನ್ನುವಂಥದ್ದು. ಯಾಕಂದ್ರೆ ನಮ್ಮ ಭಾರತದೆಲ್ಲ ಇಮಿಡಿಯೇಟ್ ಮಾಡುವಂಥದ್ದು, ಪಾಶ್ಚಾತ್ಯ ದೇಶದವರು ಎಲ್ಲ. ನಾವು ಎಜುಕೇಶನ್ ಕೂಡ ಎಂತ ಮಕ್ಕಳನ್ನು ಅಲ್ಲಿ ಹಾರ್ವರ್ಡ್ ಕಳಿಸ್ಬೇಕು, ಇಂಥದ್ದೆಲ್ಲ ಹೆಚ್ಚೆ. ನಮ್ಮ ಡಿಸೈರೇ ನಾನ್ಸೆನ್ಸ್. ಕೃಷ್ಣ ಪ್ರಜ್ಞೆ ಆದ್ರೆ ಒಳ್ಳೆ ಡಿಸೈರ್ ಬರ್ತದೆ, ಇಲ್ಲ ಇಂಥ ಡಿಸೈರ್ ಬರುವಂಥದ್ದು, ಭೋಗಿಸುವಂತ ಡಿಸೈರ್. ಹಾಗೆ ಬೆಳಗಿನ ಜಾವ
ಏರ್ಪೋರ್ಟ್ ಅಲ್ಲಿ ತುಂಬಾ ಜನ ಇದ್ರು. ಪರಿಸ್ಥಿತಿ ಪ್ರಪೋಸ್ ಹೇಳಿದ್ರು, ವಾಟ್ ಈಸ್ ದಿಸ್? ಪ್ರಪೋಸ್ ಗೊತ್ತಿಲ್ಲ. ಶಿಷ್ಯರು ಹೇಳಿದ್ರು, ಪ್ರಪೋಸ್ ದೇ ಆರ್ ಗೋಯಿಂಗ್ ಫಾರ್ ಜಾಬ್. ಬೆಳಿಗ್ಗೆ 7 ಗಂಟೆಗೆ. ವೇರ್ ದೇ ಆರ್ ಗೋಯಿಂಗ್? ಪ್ರಪೋಸ್ ದೇ ಆರ್ ಗೋಯಿಂಗ್ ಫ್ರಮ್ ಫ್ರಾನ್ಸ್ ಟು ಇಂಗ್ಲೆಂಡ್, ಫ್ರಾನ್ಸ್ ಟು ಇಟಲಿ, ಫ್ರಾನ್ಸ್ ಟು ಡೆನ್ಮಾರ್ಕ್, ಫ್ರಾನ್ಸ್ ಟು ಸ್ವಿಟ್ಜರ್ಲ್ಯಾಂಡ್. ಎಲ್ಲ ಹತ್ತಿರ ಹತ್ತಿರ, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಎಲ್ಲ ನೇಬರಿಂಗ್ ಹೋಲ್ಯಾಂಡ್. ದೇ ಗೋಯಿಂಗ್ ಫಾರ್ ಜಾಬ್. ಪ್ರಪೋಸ್ ನೋಡಿದ್ರು, ಪ್ರಪೋಸ್ ಕಣ್ಣಲ್ಲಿ ಅಳು ಬಂತು. ಪ್ರಪೋಸ್ ಹೇಳಿದ್ರು, ವೈ ದಿಸ್ ಇಸ್ ರಿಕ್ವೈರ್ಡ್? ಉಗ್ರ ಕರ್ಮ. ವೈ ದೇ ಸಫರಿಂಗ್? ಈಗ ನಾವೆಂತ ಹೇಳ್ತೇವೆ, ಎಂತ ಅಡ್ವಾನ್ಸ್ ಮಾರಿ ಅವರು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ದುಡಿಲಿಕ್ಕೆ ಹೋಗುವಂತ ನಾವ್ ಹೇಳ್ತೇವೆ ಅಡ್ವಾನ್ಸ್ ಅಂತ. ಪ್ರಪೋಸ್ ಹಾಗೆ ನೋಡಿಲ್ಲ. ಪ್ರಪೋಸ್ಗೆ ಅಳು ಬಂತು. ಬಿಕಾಸ್ ಈ ಸೀನ್ ಸೋಲ್. Soul is suffering, hankering after, andre he is away from Krishna. Soul is suffering because he is away from Krishna. ಅದು ಕಾಣ್ತಾ ಉಂಟು ಅವರಿಗೆ. ಹಾಗೆ ನಾವು ಯಾವ ರೀತಿಯಲ್ಲಿ ನೋಡುವಂಥದ್ದು? ಈಗ ನಾವು ಸಪೋಸ್ ಫ್ರಾನ್ಸಿಗೆ ಹೋದ್ರೆ, ಒಬ್ಬ ನಮ್ದು ಕಾಲೆಲ್ಲ ಮೇಲೆ ಹಾರ್ತಾ ಇರ್ಬೋದು, ನಾವೆಲ್ಲ ಸ್ಟೇಟಸ್ ಅಲ್ಲಿ ಅದನ್ನ ಹಾಕ್ತೇವೆ. ಸ್ಯಾಮ್ ಹಿಯರ್, ಇದು ಫೋಟೋ, ಇನ್ನೊಂದು ಫೋಟೋ, ಇನ್ನೊಂದು ಫೋಟೋ, ಇನ್ನೊಂದು ಫೋಟೋ, ಎಲ್ಲ ಬರ್ತದೆ. ಹಾಗೆ ಯಾಕೆಂದ್ರೆ ನಾವು ದೇಹದ ಭಾವನೆಯಲ್ಲಿ ಇದ್ದೇವೆ. ದೇಹದ ಭಾವನೆ. ಆತ್ಮದ ನೆಲೆಯಲ್ಲಿ ಪ್ರಭುಪಾದಿಗೆ ದೇ ಆರ್ ಆಲ್ ಸಫರಿಂಗ್ ಅಂತ ಕಾಣ್ತದೆ. ಆಕ್ಚುಲಿ ಸಫರಿಂಗ್. ಹಾಗೆ ಪ್ರಾಚೀನ ಕಾಲದಲ್ಲಿ ಇಬ್ಬರು ದೈತ್ಯರಿದ್ರು, ಈಗ ಹಾಗೆಲ್ಲ, ಈಗ ಎಲ್ಲ ದೈತ್ಯರೇ. ಪ್ರಭುಪಾದ ಬಂದದ್ದು ಕಲಿಯುಗ ಮೀನ್ಸ್ ಸತ್ಯಯುಗ, ಒನ್ ಹಿರಣ್ಯಾಕ್ಷ, ಒನ್ ಹಿರಣ್ಯಕಶಿಪು. ತ್ರೇತಯುಗ ಒನ್ ರಾವಣ, ಒನ್ ಕಂಸ. ದ್ವಾಪರ ಯುಗ ಒನ್ ಶಿಶುಪಾಲ, ಒನ್ ದಂತವಕ್ರ. ಕಲಿಯುಗ ಒನ್ ಹಿರಣ್ಯಾಕ್ಷ, ಒನ್ ಹಿರಣ್ಯಕಶಿಪು, ಒನ್ ರಾವಣ, ಒನ್ ಕುಂಭಕರ್ಣ, ಒನ್ ಶಿಶುಪಾಲ, ಒನ್ ದಂತವಕ್ರ. ಎಲ್ಲರಿದ್ದಾರೆ. ಅಂದ್ರೆ ಎಲ್ಲರದು ಭೋಗ ಮೆಂಟಾಲಿಟಿ. ಕೃಷ್ಣನನ್ನು ಬಿಟ್ಟು ಹೇಗೆ ನಾನು ಭೋಗಿಸುವಂಥದ್ದು, ಇದೇ ಮೆಂಟಾಲಿಟಿ ಇರುವಂಥದ್ದು. ಹಾಗಾಗಿ ನಾವು ದೇಹದ ಭಾವನೆಯಿಂದ ಆಚೆ ಬರಬೇಕು. ಹೀಗೆ ಹೇಗೆ ನೋಡಿ, ಕಂಸ ದೇವಕಿ ತಂಗಿ. ಹಾಗಾಗಿ ಅವಳ 8 ಮಕ್ಕಳು ಸತ್ತ ಮೇಲೆ ಅವಳು ಹೇಳುವಂಥದ್ದು, ಅವಳು ಕೂಗ್ತಾ ಇದ್ದಾಳೆ. ಒಂದು ಮಗು ಸತ್ರು ಕೂಡ ನಾವು ಕೂಗ್ತೇವೆ, ಯಾಕಂದ್ರೆ ಅದೊಂದು ಇರ್ತದೆ, ಇಮೋಷನ್ ಇರ್ತದೆ ಮಕ್ಕಳ ಮೇಲೆ. 8 ಮಕ್ಕಳನ್ನು ಎಣಿಸಿ ಎಷ್ಟು, even though she was devotee, still she had some emotion. ಹಾಗೆ ಕೂಗುವಾಗ ಎಂತಾಯ್ತಂದ್ರೆ ಕಂಸ ಹೇಳುವಂಥದ್ದು, ನೀನ್ ಯಾಕೆ ಕೂಗ್ತಾ ಇದೀಯ? ಯಾಕೆ ಕೂಗ್ತಾ ಇದೀಯ? ದೇಹ, ಆತ್ಮಕ್ಕೆ ಸಾವಿಲ್ಲ, ದೇಹ ಸತ್ತಿದೆ. ಪ್ರಭುಪಾದ ಹೇಳ್ತಾರೆ, ಆತ್ಮದ ಜ್ಞಾನ ಇತ್ತಂತ ಕಂಸನಿಗೆ. ಆದ್ರೆ ಈಗಿನ ದೈತ್ಯರಿಗೆ, ರಾಕ್ಷಸರಿಗೆ, ಕಲಿಯುಗದ ಅದು ಕೂಡ ಇಲ್ಲ, ಆತ್ಮದ ಜ್ಞಾನ ಕೂಡ ಇಲ್ಲ. ಹಾಗಾಗಿ ಕಂಸ ಇಸ್ ಫಾರ್ ಬೆಟರ್ ದೆನ್ ಸೋ ಕಾಲ್ಡ್ ಡೆಮನ್ಸ್ ಇನ್ ಕಲಿಯುಗ. ಅವನಿಗೆ ಆತ್ಮದ ಜ್ಞಾನ ಇತ್ತು ನೋಡಿ. ಆದ್ರೆ ಕೃಷ್ಣನ ವೈರ್ಯವ. ಹೇಗೆಂದ್ರೆ ಜ್ಞಾನಿಗಳು ಕೂಡ ಆತ್ಮದ ಜ್ಞಾನ ಉಂಟು ಅವರಿಗೆ. ಐ ಆಮ್ ನಾಟ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್. ಆದ್ರೆ ಅವ್ರು ಕೃಷ್ಣನಿಗೆ ರೂಪ ಉಂಟಂತ ನಂಬುದಿಲ್ಲ ಅವರು. ಸೊ ದೇ ಆರ್ ಆಲ್ಸೋ ಡೆಮನ್ಸ್, ಮೋರ್ ಆರ್ ಲೆಸ್ ಡೆಮನ್ಸ್. ಹಾಗೆ ದೈತ್ಯರು ಕಾಣಿಸಿಕೊಂಡರು ಇಬ್ಬರು. ಶೀಘ್ರವೇ ಅಸಾಮಾನ್ಯ ದೈಹಿಕ ಲಕ್ಷಣ ಪ್ರದರ್ಶಿಸಿದರು. ದೈಹಿಕ ಲಕ್ಷಣ ಶರೀರ ಹೊಂದಿದ್ರು ಅವರು. ಅವು 2 ಮಹಾಪರ್ವತಗಳಂತೆ ಬೆಳೆಯತೊಡಗಿದವು. ಹೆಸರಿಗೆ ಭಾವಾರ್ಥನಿಲ್ವ? ಪ್ರಪಂಚದಲ್ಲಿ 2 ವರ್ಗದ ಮಾನವರಿದ್ದಾರೆ. ಒಬ್ಬನು ದೈತ್ಯನೆನ್ನಲಾಗುತ್ತದೆ, ಇನ್ನೊಬ್ಬ ದೇವತೆನೆನ್ನಲಾಗುತ್ತದೆ. ಪ್ರಭುಪಾದ ಹೇಳುವಂಥದ್ದು 16ನೇ ಅಧ್ಯಾಯದಲ್ಲಿ, ದೇವತಾಸ್ ಮೀನ್ ದೇ ವಿಲ್ ಅಲೈನ್ ವಿತ್ ಗಾಡ್. ಡೆಮನ್ಸ್ ಮೀನ್ಸ್ ರಾಕ್ಷಸರಂದ್ರೆ ದೇ ವಿಲ್ ಗೋ ಅಗೇನ್ಸ್ಟ್ ದಿ ಗಾಡ್. ಭಗವಂತ ಹೇಳಿದಾಗೆ ನಾವು ನಡೀತೇವ, ನಾವು ದೇವತೆ. ಭಗವಂತನ ವಿರುದ್ಧ
ಭಗವಂತ ಎಲ್ಲಿ ಹೇಳಿದ್ದಾನೆ? ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದು ಅರ್ಜುನನಿಗೆಲ್ಲ ಮಾರೆ ಮೂರ್ಖ, ಅದು ನಿನಗೆ, ನಮಗೆಲ್ಲರಿಗೆ. ಜನರು ಹೆಚ್ಚಿನವರು ಕೇಳುವಂಥದ್ದು ಕೃಷ್ಣ ಹೇಳಿದಲ್ಲಿ ಉಂಟು, ತೋರಿಸಿ ಭಗವದ್ಗೀತೆ ಉಂಟು. ಭಗವದ್ಗೀತೆ ನಂಬಿಕೆ ಇಲ್ಲ, ಗೋ ಟು ಹೆಲ್. ನಂಬಿಕೆ ಇಲ್ಲ, ಗೋ ಟು ಹೆಲ್. ಹಾಗೆ ದೇವತೆಗಳಂದ್ರೆ ಭಗವಂತನ ಫಾರ್ ಹೋಗ್ತಾರೆ, ಭಗವಂತ ಹೇಳಿದಾಗ ಕೇಳ್ತಾರೆ, ಕೇಳುವ ಮಕ್ಕಳು. ರಾಕ್ಷಸರಂದ್ರೆ ಭಗವಂತನ ಕೇಳದ ಮಕ್ಕಳು. ಇನ್ನೊಬ್ಬ ದೇವತೆ ಅನ್ನಲಾಗ್ತದೆ. ದೇವತೆಗಳು ಮಾನವ ಸಮಾಜದ ಆಧ್ಯಾತ್ಮಿಕ ಉದ್ಧಾರದಲ್ಲಿ ತೊಡಗಿರುತ್ತಾರೆ. ದೇವತೆ ಅಂದ್ರೆ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್, ಅದರಲ್ಲಿ ಅವರು ನಿರತರಾಗಿರುತ್ತಾರೆ. ಹೇಗೆ ನಾನು ಆಧ್ಯಾತ್ಮಿಕದಲ್ಲಿ ಮುಂದೆ ಬರುವಂತ. ಆದರೆ ದೈತ್ಯರು ದೈವಿಕ. ಹೇಗೆ ನಾನು ಋತಿಕ್ ರೋಷನ್ ಆಗುವಂತದ್ದು, ಹೇಗೆ ನಾನು ಐಶ್ವರ್ಯ ರೈ ಆಗುವಂತ ದೈತ್ಯ. ಹಾಗಾಗಿ ಎಂತ ವ್ಯತ್ಯಾಸ ಉಂಟು ನೋಡಿ. ಇಂದಿನ ರಾಕ್ಷಸರಿಗೆ ಮತ್ತೆ ಈಗಿನ ನಮ್ದು ಈ ಯೂತ್ಗೆ ಎಂತ ವ್ಯತ್ಯಾಸ ಉಂಟು? ಏನು ವ್ಯತ್ಯಾಸ ಇಲ್ಲ, ಸೇಮ್ ಟೆಂಡೆನ್ಸಿ. ಹಾಗಾಗಿ ಈ ವಿಷಯ ಅರ್ಥ ಆದ ಮೇಲೆ ನೀವೀಗ ಒಂದು ಯೂತ್ ಅನ್ನು ನೋಡುವಾಗ ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ. ನೀವು ಹಿಂದೆ ಈಗ ಈ ಕ್ಲಾಸ್ ಅನ್ನು ಕೇಳಿದ ಮೇಲೆ ಈಗ ನೀವು ಯಾರನ್ನ ಯಂಗ್ಸ್ಟರ್ಸ್ ನೋಡಿ, ಜಸ್ಟ್ ಹೋಗಿ ಮಾತಾಡಿ, ಅವರ ಪ್ರೊಪೆನ್ಸಿಟಿ ನೋಡಿ, ಆ ಪ್ರೊಪೆನ್ಸಿಟಿ ಮತ್ತೆ ಈ ದೈತ್ಯ ಪ್ರೊಪೆನ್ಸಿಟಿ ನೋಡಿ, ಮ್ಯಾಚ್ ಆಗ್ತದೆ. ಅದಕ್ಕೆ ಈ ಭಾಗವತಂ ಕ್ಲಾಸ್ ಬೇಕು. ಡೈಲಿ ನಾವು ಭಾಗವತಂ ಕ್ಲಾಸ್ ಕೇಳೋದ್ರಿಂದ ಎಂತಾಗ್ತದೆ, ಪ್ರಭುಪಾದದ ಮೆಸೇಜ್ ಉಂಟು ಪ್ರತಿ ಭಾವಾರ್ಥದಲ್ಲಿ. ಈ ಮೆಸೇಜ್ ನಮ್ಗೆ ಗೊತ್ತಾದ ಮೇಲೆ ವೆನ್ ಯು ಆರ್ ಸೀಯಿಂಗ್ ಪೀಪಲ್, ವೆನ್ ಯು ಆರ್ ಸೀಯಿಂಗ್ ವರ್ಲ್ಡ್, ಯು ಆರ್ ಸೀಯಿಂಗ್ ಟೆಂಡೆನ್ಸಿ ಚೇಂಜಸ್, ಟೋಟಲಿ ಚೇಂಜ್ ಆಗ್ತದೆ. ನೀವು ನೋಡುವ ದೃಷ್ಟಿಕೋನ ದೈಹಿಕ ನೆಲೆಯಿಂದ ಮೇಲೆ ಬರ್ತದೆ. ಆಗ ನಿಮ್ಗೆ ಗೊತ್ತಾಗ್ತದೆ, ಎಸ್. ಆಗ ನಿಮ್ಗೆ ಅಯ್ಯೋ ಪಾಪ ಅಂತ ಆಗ್ತದೆ. ಆಗ ನೀವು ಹೊಗಳುದಿಲ್ಲ, ಇವ್ರು ಮಿಸ್ ವರ್ಲ್ಡ್, ಹೊಗಳುದಿಲ್ಲ ನೀವು. ಪಾಪ ಮಾಡಿ ಬಿಕಾರಿ ಅಂತ ಆಗ್ತದೆ ನಿಮ್ಗೆ. ಹೇಗೆಂದ್ರೆ ಸೇಮ್ ಹಿರಣ್ಯಕಶಿಪು ಕೂಡ ಹೀಗೆ. ಆಗ ನಿಮ್ಗೆ ವಿಷನ್ ಬರ್ತದೆ. ಇದು ಟ್ರಾನ್ಸ್ಫಾರ್ಮೇಶನ್ ಆಗುವಂಥದ್ದು ಈ ರೀತಿ. ಅದಕ್ಕೆ ಇದು ಇಂಪಾರ್ಟೆಂಟ್. ಟೋಟಲಿ ಚೇಂಜಸ್ ಯುವರ್ ವಿಷನ್. ಈಗ ಎಂತ ಆಗಿದೆ ಅಂದ್ರೆ ನಮ್ಮ ವಿಷನ್, ನಮ್ಗೆ ಈಗ ಜಾಂಡೀಸ್ ಆಗಿದೆ, ನಮ್ಗೆಲ್ಲ ಹಳದಿ ಕಾಣ್ತಾ ಉಂಟು. ಆಕ್ಚುಲಿ ಹಳದಿ ಅಲ್ಲ. ಆದ್ರೆ ಈ ಭಾಗವತಂ ಎಂತ ಮಾಡ್ತದೆ, ನಮ್ಮ ವಿಷನ್ ಅನ್ನು ಚೇಂಜ್ ಮಾಡ್ತದೆ, ನಮ್ಮ ಜಾಂಡೀಸ್ ಅನ್ನು ಕ್ಯೂರ್ ಮಾಡ್ತದೆ. ವೆನ್ ಯು ಆರ್ ಇನ್ ಹೆಲ್ದಿ ಸಿಚುವೇಶನ್, then you can taste sugar candy. When you are having jaundice, you can't taste. Jaundice ಇರುವಾಗ ಟೇಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಜಾಂಡೀಸ್ ಇಂದ ನೀವು ಕ್ಯೂರ್ ಆದ್ಮೇಲೆ ಯು ಕ್ಯಾನ್ ಟೇಸ್ಟ್ ಶುಗರ್ ಕ್ಯಾಂಡಿ. ಅದೇ ರೀತಿ ಎಂತ ಆಗ್ತದೆ, ನಮ್ಮ ವಿಷನ್ ಅನ್ನು ಚೇಂಜ್ ಮಾಡ್ತದೆ. ಸೀಯಿಂಗ್ ವಿಷನ್, ಸೇಮ್ ಸೀಯಿಂಗ್, ನೋಡುವಂಥದ್ದು ಸೇಮ್. ಈಗ ಹಿಂದೆ ಕೂಡ ನೋಡುವಂಥದ್ದು ಸೇಮ್, ಈಗ ಕೂಡ ಸೇಮ್. ಆದ್ರೆ ಹಿಂದೆ ಯಾವ ರೀತಿಯಲ್ಲಿ ನೋಡ್ತಾ ಇದ್ರಿ ನೀವು ಅವರನ್ನು ಹೊಗಳ್ತಾ ಇದ್ರಿ. ಈಗ ನಿಮ್ಗೆ ಅಯ್ಯೋ ಪಾಪ ಆಗ್ತಾ ಉಂಟು. ಯಾಕೆ? ಬಿಕಾಸ್ ಈಸ್ ಸಫರಿಂಗ್. ಯಾಕೆ ಸಫರಿಂಗ್? ಬಿಕಾಸ್ ಇನ್ ಬಾಡಿ ಪ್ಲಾಟ್ಫಾರ್ಮ್. ಯಾರಾದ್ರು ಫಿಲ್ಮ್ ಸ್ಟಾರ್, ಯಾರಾದ್ರು ಕ್ರಿಕೆಟ್ ಸ್ಟಾರ್ ನೋಡುವಾಗ ನಿಮ್ಗೆ ಅಯ್ಯೋ ಪಾಪ ಅಂತ ಆಗ್ಬೇಕು. ಅವ ಹಣ ಇರ್ಬೋದು, ಆದ್ರೆ ಅಯ್ಯೋ ಪಾಪ ಅಂತ ಆಗ್ಬೇಕು. ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಹಣ ಇರ್ಬೋದು, ನೀವು ನೋಡುವಾಗ ಅಯ್ಯೋ ಪಾಪ ಅಂತ ಆಗ್ಬೇಕು. ಯಾಕೆ? ಬಿಕಾಸ್ ಈಸ್ ಬಾಡಿ ಪ್ಲಾಟ್ಫಾರ್ಮ್. ವಿಷನ್ ಚೇಂಜ್ ಆಗ್ತದೆ. ಸೊ ಎಂತಂದ್ರೆ ಎ ಡಿವೋಟಿ sees totally different. ಅವನ ವಿಷನ್ ಚೇಂಜ್. ಅವನ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾ ಇದ್ದಾನೆ. ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ದೇಹಕ್ಕೆ ವ್ಯಾಲ್ಯೂ ಇಲ್ಲ. This body is a packet of stool, urine, blood, bone, muscle. Packet ಅಷ್ಟೇ. ರಕ್ತ, ಮಲ, ಮೂತ್ರ, ಮಾಂಸ, ಎಲುಬು, ಇದ್ರದ್ದು ಪ್ಯಾಕೆಟ್. ಇದಕ್ಕೆ ಶಾಸ್ತ್ರದಲ್ಲಿ ವ್ಯಾಲ್ಯೂ ಕೊಡುವುದಿಲ್ಲ. ಶಾಸ್ತ್ರದಲ್ಲಿ ವ್ಯಾಲ್ಯೂ ಕೊಡುವಂಥದ್ದು ಆತ್ಮಕ್ಕೆ. ಯಾವಾಗ ನಾವು ಆತ್ಮದ ನೆಲೆಗೆ ಬರ್ತೇವೆ, ಆಗ ನಾವು
ಈ ದೈಹಿಕ ಮತ್ತು ಭೌತಿಕ ಉದ್ಧಾರದಲ್ಲಿ ನಿರತರಾಗುವುದಿಲ್ಲ ಸರ್, ನಿರತರಾಗುವುದಿಲ್ಲ. ದ್ವಿತೀಯಲ್ಲಿ ಜನಿಸಿದ ಇಬ್ಬರು ದೈತ್ಯರು ತಮ್ಮ ಶರೀರವನ್ನು ಹುಕ್ಕಿನಂತೆ ಬಲಿಷ್ಠವಾಗಿಸಲು ತೊಡಗಿದರು. ಶರೀರವನ್ನು ಹುಕ್ಕಿನಂತೆ ಬಲಿಷ್ಠವಾಗಿ, ಎಂತ ಪ್ರಯೋಜನ ಬಲಿಷ್ಠವಾಗಿ? ಏನು ಪ್ರಯೋಜನ ಇಲ್ಲ. ಹೇಗಂದ್ರೆ ಇದು ನನ್ನ ಒಂದು ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಇದೊಂದು ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಕತೆ. ಆಗ ಕೆಲವೆಲ್ಲ ಮಂಗಳೂರಲ್ಲಿ ನಾನು ಕೆಲವು ರೌಡಿಸನ್ನೆಲ್ಲ ನೋಡಿದ್ದೇನೆ. ಅಂದ್ರೆ ತುಂಬಾ ಹೆಸರು ಅವರು. ಆಗ ಜೋರಿತ್ತು ಮಂಗಳೂರಲ್ಲಿ ಆ ಟೈಮಲ್ಲಿ ತುಂಬಾ. ಈಗ ನಾನು ಒಂದು 2-3 ವರ್ಷದಿಂದ ಕೆಲವರನ್ನು ನೋಡಿದೆ. ಎಂತಂದ್ರೆ TB ಪೇಷಂಟ್ ಆಗಿದ್ದಾರೆ ಕೆಲವು 2-3. ಒಂದು ಟೈಮಲ್ಲಿ ಎಲ್ಲರೂ ಅವರ ಹಿಂದೆ 50 ಜನ. ಅಂದ್ರೆ ಕೆಲವರೆಲ್ಲ ಎಂತರುವಂತದ್ದು ಈ ಗನ್ ಇಟ್ಕೊಂಡು ಮರ್ಡರ್, ಕೆಲವರೆಲ್ಲ ಈ ಎಂತರುವಂತದ್ದು ದೊಡ್ಡ ದೊಡ್ಡ ಈ ತಲ್ವಾರ್ ಅದು ಇಟ್ಕೊಂಡು ಮರ್ಡರ್. ಹಾಗೆಲ್ಲ ಈಗ ಏನಿಲ್ಲ. ಆ ಟೈಮಲ್ಲಿ ದಷ್ಟಪುಷ್ಟವಾಗಿ ಅಂದ್ರೆ ಎಂತರುವಂತದ್ದು ಯಾವ ತರ, ಕೆಲವರೆಲ್ಲ ಋತಿಕ್ ರೋಷನ್ ತರ, ಅಂದ್ರೆ ಅಷ್ಟು ಜೀವೆಲ್ಲ ಹಾಗಿತ್ತು. ಈಗ ನೋಡುವಾಗ ಇದಾಗ್ತದೆ, ಅಂದ್ರೆ ಅವನೇ ಜನ ಅಂತ ಆಗ್ತದೆ. ಯಾಕೆ? ಇದು ದೇಹ ಚೇಂಜ್ ಆಗ್ತದೆ. ಆಕ್ಚುಲಿ ಫಿಲ್ಮ್ ಸ್ಟಾರ್ಸ್ನವರೆಲ್ಲ ಆಕ್ಚುಲಿ ಇದೇ ರೀತಿಯಲ್ಲಿ, ಈಗ ನಾನು ಎಂತ ಹೇಳಿದೆ ರೌಡಿಸಮ್, ಆದ್ರೆ ಇವರ ಹತ್ರ ಹಣ ಇಲ್ಲ ಮೇಂಟೈನ್ ಮಾಡ್ಲಿಕ್ಕೆ. ಅವ್ರ ಹತ್ರ ಹಣ ಉಂಟು, ಅವ್ರು ಕೂಡ ಡ್ರಗ್ಸ್ ತೆಗೊಳ್ತಾರೆ, ಅವ್ರು ಕೂಡ ಕುಡಿತಾರೆ ಫಿಲ್ಮ್ ಸ್ಟಾರ್ಸ್. ಆದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಹಣ ಉಂಟು. ಹಾಗೆ ನಮ್ಗೆ ಗೊತ್ತಾಗುದಿಲ್ಲ. ಅವರ ನಿಜ ಲೈಫಿಗೆ ಹೋಗಿ ಫಿಲ್ಮ್ ಅಲ್ಲೆಲ್ಲ ಮಾಡ್ತಾರಲ್ಲ, ಅದು ಯಾವ್ದು ಮಾಡುದಿಲ್ಲ. ಒಟ್ಟಿಗಿರುವಂತದ್ದು, ಹೆಂಡತಿ ಒಟ್ಟಿಗಿರುವಂತದ್ದು, ಹುಡುಗಿ ಲವ್ ಆದ ಒಟ್ಟಿಗೆ ಇಲ್ಲ. ನಿಜ ಲೈಫೇ ಬೇರೆ, ಈ ಫಿಲ್ಮ್ ಅಲ್ಲೇ ಬೇರೆ. ನಾವು ಹೇಗಂದ್ರೆ ಫಿಲ್ಮ್ ಅಲ್ಲಿ ನೋಡುವಾಗ ನಮ್ಗೆ ಕೂಗು ಬರ್ತದೆ, ನಾವಲ್ಲೇ ಇಮೋಷನಲ್ ಆಗ್ತೇವೆ. ಅವನು ನಿಜ ಲೈಫ್ ನೋಡಿ ನಿಮ್ಗೆ ಆಗ್ತದೆ ಎಂತ. ಡೈಲಿ ಗಾಂಜಾ ಹೇಳಿದ್ದಾನೆ, ಡೈಲಿ ಕುಡಿತಾನೆ. ಹುಡುಗಿಯರೆಲ್ಲ 2 ದಿವಸಕ್ಕೆ ಚೇಂಜ್. ಹುಡುಗಿಯರು ಹೆಂಡತಿಗೆ ಡೈವರ್ಸ್ ಕೊಟ್ಟಿದ್ದಾನೆ. ಇದು ಅವರ ರಿಯಲ್ ಲೈಫ್. ಹಾಗಾಗಿ ಅವರು ರಾಕ್ಷಸರೇ. ಆದ್ರೆ ನಾವು ಎಂತಂದ್ರೆ ಫಿಲ್ಮ್ ಅಲ್ಲಿ ಅವರನ್ನು ಹೀರೋ ನೋಡಿದ್ರೆ ನಾವು ಹೀರೋ ಅಂತ ಅವರಿಗೆ ಪಟ್ಟ ಕೊಡುವಂಥದ್ದು. ಇದು ನಮ್ಮ ಮೈಂಡ್ ಗೇಮ್ ಹೇಗೆ. ಹಾಗೆ ನಾವು ಇದರಿಂದ ಹೊರಗೆ ಬರ್ಬೇಕು. ಈ ಪ್ರಭುಪಾದಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಒಂದು ನೋಡುವಿಕೆಯನ್ನು ಚೇಂಜ್ ಮಾಡಿದ್ದಾರೆ. ಆಕ್ಚುಲಿ ನಾವು ಎಂತ ನೋಡ್ತಾ ಇದ್ದೇವೆ? ನಮ್ಮ ಮೈಂಡ್ ಈಗ ಕನ್ಕಾಕ್ಷನ್. ಮೈಂಡ್ ಇದೆ ಅದೇ ಯಾವುದು, ಈ 55 ಶ್ಲೋಕ. ಆತ್ಮಾನಿ ಏವಾತ್ಮ ತುಷ್ಟ ಸ್ಥಿತಪ್ರಜ್ಞ ತದುಚ್ಯತೆ. ಸ್ಥಿತಭಾಗ ಆಗಬೇಕಾದ್ರೆ ಮೈಂಡ್ ಇಂದ ನಾವು ಹೊರಗೆ ಬರ್ಬೇಕು. ದೆನ್ ಯು ಕ್ಯಾನ್ ಸಿ ರಿಯಲ್ ಸೀನ್. ಹೀಗೆ ಅಂತಂದ್ರೆ ಮೈಂಡ್ ಕವರಿಂಗ್ ಉಂಟು, ಯು ಕ್ಯಾನ್ ಸಿ ರಿಯಲ್. ಯು ಆರ್ ಸೀಯಿಂಗ್ ವಾಟ್ ಯುವರ್ ಮೈಂಡ್ ಸೇಸ್. ಮೈಂಡ್ ಎಂತ ಹೇಳ್ತಾರೋ ಅದನ್ನ ನಾವು ನೋಡ್ತಾ ಇದ್ದೇವೆ. ಬಟ್ ಮೈಂಡ್ ಇಸ್ ನಥಿಂಗ್, ಇಟ್ ಇಸ್ ಎ ಜಸ್ಟ್ ಕವರಿಂಗ್ ಆಫ್ ದಿ ಸೋಲ್. ರಿಯಲ್ ಸೀಯಿಂಗ್ ಯಾವ್ದಾಗುವಂಥದ್ದು ಈ ಮೈಂಡ್ ಇನ್ ಕನ್ಕಾಕ್ಷನ್ ಇಂದ ನಾವು ಹೊರಗೆ ಬರ್ಬೇಕು. ದೆನ್ ಯು ಆರ್ ಸೀಯಿಂಗ್. ಓಕೆ. ದೈತ್ಯರು ತಮ್ಮ ಶರೀರವನ್ನು ಉಕ್ಕಿನಂತೆ ಬಲಿಷ್ಠವಾಗತೊಡಗಿದರು. ಅವರು ಬಾಹ್ಯಾಕಾಶವನ್ನು ಸ್ಪರ್ಶಿಸುತ್ತಾರೋ ಎನ್ನುವಷ್ಟು ಎತ್ತರವಾಗಿದ್ದರು. ತುಂಬಾ ಎತ್ತರ ಇದ್ರಂತೆ, ಆಕಾಶವನ್ನು ಸ್ಪರ್ಶಿಸುವುದು. ಅದು ಈಗ ಪ್ರೆಸೆಂಟ್ ಯಾರುವಂತದ್ದು ಈ ರಾಕ್ಷಸರು, ಅವರು ಏನು ಅಲ್ಲ ಇವರೆದು. ಬೆಲೆ ಬಾಳುವ ಆಭರಣಗಳಿಂದ ಅಲಂಕೃತರಾಗಿದ್ದ. ಈಗ ಯಾರ ಹತ್ರ ಉಂಟು ಬೆಲೆ ಬಾಳುವಂತ ಈ ಕರೆನ್ಸಿ ನೋಟ್? ಪ್ರಪಂಚವಂತದ್ದು ದಿಸ್ ನೋಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ಕರೆನ್ಸಿ ಅಂದ್ರೆ ಕಾಯಿನ್ಸ್, ಚಿನ್ನಾಭರಣ, ಇದೆಲ್ಲ ಕರೆನ್ಸಿ. ಅದನ್ನೇ ತಮ್ಮ ಬದುಕಿನ ಯಶಸ್ಸೆಂದು ಅವರು ಭಾವಿಸಿದರು. ಈಗ ನನ್ನ ಹತ್ರ ಎಷ್ಟು 50,000 ಕೋಟಿ ಉಂಟು. ಇನ್ನೊಂದು 5,000 ಕೋಟಿ ಬಂದ್ರೆ ನನ್ನ ಜೀವನ ಸಾರ್ಥಕವಾಗಿದೆ.
ಇದು ಯೋಚನೆ ಜನರ. ಈ ಸಾಧನೆ ತಮ್ಮ ಬದುಕಿನ ಭಾವಿಸಿದರು. ಮೂಲತಃ ಇದು ವೈಕುಂಠ ದ್ವಾರಪಾಲನ ಜಯ ಮತ್ತು ವಿಜಯರು ಈ ಭೌತಿಕ ಜನರಿಗೆ ಜನಿಸುವಂತೆ ಆಕೆಯ ಯೋಜನೆ. ಅವರು ಋಷಿಗಳಿಂದ ಶಾಪಗೊಳಗಾದರು. ಅವರು ದೇವೋತ್ತಮ ಪರಪುರುಷನೊಂದಿಗೆ ಸದಾ ಕುಪಿತರಾಗಿರುವ ಪಾತ್ರವನ್ನು ವಹಿಸಬೇಕಾಗಿತ್ತು. ದೈತ ಸದೃಶ ವ್ಯಕ್ತಿಗಳಾಗಿ ಅವರು ಅದೆಷ್ಟು ಕೋಪಗೊಂಡರೆಂದರೆ ಅವರು ದೇವೋತ್ತಮ ಪರಪುರುಷನನ್ನು ಗಮನಿಸಲೇ ಇಲ್ಲ. ದೈತ್ಯ ಅಂದ್ರೆ ಇಲ್ಲಿ ಟೋಟಲಿ ಇಗ್ನೋರ್ ಆಗ್ತದೆ. ತಂದೆ ತಾಯಿ ಮಗುವನ್ನು, ಒಂದು ಬೆಳೆದ ಮಗುವನ್ನು, 18 ವರ್ಷದ ಮಗುವನ್ನು ಕರ್ಕೊಂಡು ಹೋಗುವುದು, ಅವನಿಗೆ ಆಸಕ್ತಿ ಇಲ್ಲ. ಇಲ್ಲಿ ದೇವಸ್ಥಾನ ಕೊಂಡು ಹೋಗ್ತಾರೆ ನೋಡಿ ಹೇಗಿರ್ತದೆ, ಆಸಕ್ತಿ ಇರುವುದಿಲ್ಲ, ಗಮನಿಸುವುದಿಲ್ಲ ಭಗವಂತನು. ಹಾಗಾಗಿ ಇಲ್ಲಿ ಕೂಡ ಅದನ್ನು ಹೇಳ್ತಿದ್ದಾರೆ. ಎಷ್ಟು ಕೋಪಗೊಂಡ್ರೆ ಅಂದ್ರೆ ದೇವೋತ್ತಮ ಪರಪುರುಷನನ್ನು ಗಮನಿಸಲೇ ಇಲ್ಲ. ಆದ್ರೆ ಶರೀರ ಸೌಖ್ಯ ಮತ್ತು ಶರೀರೋನ್ನತಿಯನ್ನೇ ಮಾತ್ರ ಯೋಚಿಸಿದರು. ಎಸ್, ಹರೇ ಕೃಷ್ಣ. ಯಾವ ಪ್ರಶ್ನೆ ಅಂತಲ್ಲಿ ಕೇಳ್ಬೋದು. ಎಸ್, ನಮಗೆ ಇವತ್ತಿನ ಕ್ಲಾಸಿಂದ ಏನ್ ಟೇಕಿಂಗ್, ಎಂತ ಟೇಕ್ ಹೋಮ್ ನಮ್ಗೆ ಕ್ಲಾಸಿಂದ? ಎಸ್, ಯಾರು ಹೇಳ್ತೀರಿ? ಎಂತ ಮೆಸೇಜ್? ಹರೇ ಕೃಷ್ಣ. ಟೇಕ್ ಹೋಮ್ ಮೆಸೇಜ್ ಅಂತ ಕ್ಲಾಸಿಂದ, ಇವತ್ತಿನ ಕ್ಲಾಸಿಂದ? ಹರೇ ಕೃಷ್ಣ. ಎಸ್, ಮಲ್ಲಿಕಾ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ದೈತ್ಯ ಗುಣಗಳನ್ನು ಆದಷ್ಟು ಬಿಡಬೇಕು. ಕೇಳ್ತದೆ, ದೈತ್ಯ ಗುಣಗಳನ್ನ ಬಿಡಬೇಕು, ದೈವಿ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ದೇವತೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಎಸ್, ವೆರಿ ಗುಡ್. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಸ್, ಆಶಾ ಎಸ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ದೇಹದ ಮೇಲೆ ವ್ಯಾಮೋಹವನ್ನು ಬಿಟ್ಟು ಆತ್ಮದ ನೆಲೆಯಲ್ಲಿ ಯೋಚನೆ ಮಾಡಬೇಕು. ಎಸ್, ಆತ್ಮನಲ್ಲಿ ಯೋಚನೆ ಮಾಡಬೇಕು. ಎಸ್, ನೆಕ್ಸ್ಟ್ ಛಾಯಾದೇವಿ ಹೇಳಿ. ಅದೇ ದೇಹದ ಒಂದು ಆಸಕ್ತಿ ಬಿಡ್ಬೇಕು ಪ್ರಭುಜಿ. ನಾವು ಯೋಗಕ್ಕೆ ಹೋಗ್ಬೇಕು, ನಮ್ಮ ಬಾಡಿನ ಫಿಟ್ ಆಗಿ ಇಟ್ಕೋಬೇಕು, ಆಮೇಲೆ ಸುಂದರವಾಗಿ ನಾವು ಕಾಣಿಸ್ಬೇಕು ಅಂತ ಮೇಕಪ್ಗಳು ಮಾಡ್ಕೊಂಡು ಇದನ್ನೆಲ್ಲ ಮೊದ್ಲು ಇದನ್ನ ಬಿಡ್ಬೇಕು ಪ್ರಭುಜಿ. ನಿಮ್ಗೆ ಪ್ರಾಯ ಆಗಿದೆ, ನಿಮ್ಗೆ ಬಿಡ್ಬೋದು. ಯಂಗ್ಸ್ಟರ್ ಎಂತ ಮಾಡುವಂಥದ್ದು, ಮೇಕಪ್ ಮಾಡದಿರ್ಲಿಕ್ಕೆ ಆಗ್ತದೆ. ಅವ್ರು ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಪ್ರಭುಜಿ. ವಿತೌಟ್ ಮೇಕಪ್ ಎಲ್ರು ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಅವ್ರಿಗೊಂದು ಇದು ಫಾಲ್ಸ್, ಇದು ಅವ್ರಿಗೆ ಮೇಕಪ್ ಮಾಡ್ಕೊಂಡ್ರೇನೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತ. ಎಸ್, ಓಕೆ ಓಕೆ, ಧನ್ಯವಾದಗಳು, ಧನ್ಯವಾದ. ಎಸ್, ಓಕೆ. ಎಸ್, ಶಿವಕುಮಾರ್ ಬಿರದರ್ ಹೇಳಿ. ಹರೇ ಕೃಷ್ಣ ಪ್ರಭು. ಪ್ರಭು, ಈಗ ಬಹಳ ಅಶಾಂತಿ ಇದೆ, ಅದನ್ನ ನಾವು ನಿವಾರಣೆ ಮಾಡ್ಬೋದಾ? ಹೇಗ್ ಮಾಡ್ಬೋದು? ಈಗ ನಮ್ ದೇಶದಲ್ಲಿ ಹಿಂಸಾಚಾರ ಬಹಳ ಆಗ್ತಾ ಇದೆ, ಅದನ್ನ ನಾವು ಹೇಗೆ ಕಾಂಕರ್ ಮಾಡ್ಬೋದು? ಅಂದ್ರೆ ಯಾವ್ದು ಎಂತ ಜಾಸ್ತಿ ಆಗ್ತಾ ಉಂಟು? ಈ ನಡುವೆ ಎಂತ ಗೊತ್ತಾಗ್ಲಿಲ್ಲ, ಪ್ರಶ್ನೆ ಎಂತ ಗೊತ್ತಾಗ್ಲಿಲ್ಲ. ಇಲ್ಲ ಸರ್, ಅಂದ್ರೆ ನೀವು ದೈತ್ಯರು ದೇವತೆಗಳಂತ ಹೇಳಿದ್ರಲ್ಲ. ದೈತ್ಯ ಭಾವ ಜಾಸ್ತಿ ಉಂಟಾ? ಏನ್ ಸರ್? ಎಂತ ಎಂತ ಪ್ರಶ್ನೆ ಅಂತ? ನಿಮ್ದು ಪ್ರಶ್ನೆ ಅರ್ಥ ಆಗ್ಲಿಲ್ಲ ನನಗೆ. ಚಾಟಲ್ಲಿ ಹಾಕಿ, ಚಾಟಲ್ಲಿ. ಓಕೆ ಪ್ರಭು, ಚಾಟಲ್ಲಿ ಹಾಕಿ. ಎಂತಂದು ಅರ್ಥ ಆಗ್ತಾ ಇಲ್ಲ. ಹೌ ಟು ಫೇಸ್ ದೈತ್ಯಾಸ್ ನೋಡಿ. ಆ ಪ್ರಹ್ಲಾದ್ ಮಹಾರಾಜ್ ಫೇಸ್ ಮಾಡಿದ್ದಾರೆ. ಹರೇ ಕೃಷ್ಣ ಭಕ್ತಿಯಿಂದ ಫೇಸ್ ಮಾಡ್ಬೋದು ಯಾವುದೇ ದೈತ್ಯಸ್. ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, MV ಹೆಗ್ಡೆ ಹರೇ ಕೃಷ್ಣ ಹೇಳಿ ಪ್ರಭುಜಿ. ಪ್ರಭುಜಿ, ದಂಡೋತ್ ಪ್ರಣಾಮಗಳು. ದಂಡೋತ್ ಪ್ರಣಾಮ ಹೇಳಿ. ಈಗ ನಾವು ಮಾನವರು, ಆ ಕಡೆ ದಾನವರು ಅಲ್ಲ, ಈ ಕಡೆ ದೇವತೆಗಳು ಅಲ್ಲ. ದೇವತೆಗಳ ಗುಣಗಳನ್ನ ಹೆಚ್ಚಾಗಿ ನಾವು ಮಾಡ್ಕೊಂಡ್ರೆ ಸ್ವಲ್ಪ ಒಳ್ಳೆಯ ಜನ ಆಗ್ತೀವಿ. ದಾನವರ ಗುಣಗಳನ್ನು ಬೆಳೆಸಿಕೊಂಡ್ರೆ ದಾನವರ ಪ್ರಕೃತಿಗೆ ಹೋಗ್ತೀವಿ ನಾವು. ಹಾಗಾಗಿ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಬಂದರೆ ಮಾತ್ರ
ನಮಗೆ ದೇವತೆಗಳ ಗುಣಗಳನ್ನು ಸ್ವಲ್ಪವಾಗಿ ಬರ್ತದೆ, ಖಂಡಿತ ಬರ್ತದೆ. ಆವಾಗ ನಾವು ಒಳ್ಳೆಯ ಮನುಷ್ಯರಾಗಿ ಬಾಳ್ಲಿಕ್ಕೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೌದೌದು. ಓಕೆ, ನಿಮ್ಮ ಪ್ರಶ್ನೆ ಅಂತಂದ್ರೆ ನಮ್ಮಲ್ಲಿ ದಾನವ, ಎಸ್, ಫಸ್ಟ್ ಆಫ್ ಆಲ್ ನಿಮ್ಮ ಎಂತ ಹೇಳುವಂಥದ್ದು ಫ್ರಾಂಕ್ ಒಪಿನಿಯನ್ಗೆ ಧನ್ಯವಾದ. ಅಂದ್ರೆ ನಮ್ಮಲ್ಲಿ ದಾನವ ಗುಣಗಳು ಉಂಟು, ಆದ್ರೆ ಎಂತ ಅಂದ್ರೆ ಹೋಗ್ತದೆ ಈ ಕೃಷ್ಣ ಬಗ್ಗೆ ಮಾಡಿ 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 ಕ್ರಮೇಣ ನಾವು ನಮ್ಮಲ್ಲಿ ಜಾಸ್ತಿ ಈಗ ದೇವತೆ ಗುಣಗಳು ಉಂಟು, ಆದ್ರೆ ಇದು ರೇಷಿಯೋ ಸ್ವಲ್ಪ ಕಡಿಮೆ ಉಂಟು. ಆದ್ರೆ ಭಕ್ತಿ ಮಾಡ್ತಾ 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 ಇದು ಜಾಸ್ತಿ ಆಗ್ತದೆ. ಯಾಕೆಂದ್ರೆ ನಾವು ಜೈಲಲ್ಲಿ ಬಂದ ಕಾರಣ ಜೈಲಲ್ಲಿ ಅಪರಾಧಿ ಮಾತ್ರ ಬರುವಂತದ್ದು. ಹಾಗಾಗಿ ನಮ್ಮಲ್ಲಿ ಆ ರಾಕ್ಷಸ ಪ್ರೊವೆನ್ಸಿಟಿ ಇದ್ದ ಕಾರಣ ನಾವು ಇಲ್ಲಿ ಜೈಲಿಗೆ, ಭೌತಿಕ ಲೋಕ ಅನ್ನೋ ಜೈಲಿಗೆ ಬಂದಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಉಂಟೆ, ಇಲ್ಲ ಅಂತ ಹೇಳುದಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಮ್ಗೆ ಗೊತ್ತಾಗಿದೆ, ಎಸ್, ನಾನು ಜೈಲಲ್ಲಿ ಬಂದದ್ದು ಸುಧಾರ್ಲಿಕ್ಕೆ. ಹಾಗಾಗಿ ನಾವು ಸುಧಾರ್ತಾ ಇದ್ದೇವೆ. ಈಗ ನಮ್ಮಲ್ಲಿ ದೇವತಾ ಗುಣಗಳು ಸ್ವಲ್ಪ ಸ್ವಲ್ಪ ಮ್ಯಾನಿಫೆಸ್ಟ್ ಆಗ್ತಾ ಉಂಟು. ಆದ್ರೆ ಹೀಗೆ ನಾವು ಮಾಡ್ತಾ ಮಾಡ್ತಾ ಹೋದ್ರೆ, ಕೃಷ್ಣ ಪ್ರಜ್ಞೆ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಮ ಈ ದೇವತಾ ಗುಣಗಳು ಜಾಸ್ತಿ ಆಗ್ತದೆ. ಜಾಸ್ತಿ ಆದ ಕೂಡಲೇ ನಮ್ಗೆ ನಿಜವಾಗಿ ನಮ್ಮ ನಿಜ ಸ್ವರೂಪ ನಮ್ಗೆ ಗೊತ್ತಾಗ್ತದೆ. ಧನ್ಯವಾದಗಳು ಪ್ರಭುಜಿ. ಇನ್ನೊಂದು ಪ್ರಶ್ನೆ, ನಾವೆಲ್ಲ ತಿರುಪತಿ ಹೋಗ್ಬೇಕಂತ ಮಾಡಿದೀವಿ ಫ್ಯಾಮಿಲಿಯಲ್ಲಿ. ಅಲ್ಲಿ ಹೋದಾಗ ಏನಾದ್ರು ಫಾರ್ಮಾಲಿಟೀಸ್ ಈ ಕೃಷ್ಣ ಪ್ರಜ್ಞೆಯಿಂದ ಮಾಡ್ಬೇಕಾ ಹೇಗೆ? ಎಲ್ಲಿ 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 ನಾವು ತಿರುಪತಿ ಹೋಗ್ತಾ ಇದ್ವಿ, ದೇವರ ಹತ್ರ ಹೋದಾಗ ನೀವು ಕೆಲವು ಇದು ನಿಯಮಗಳನ್ನ ಹೇಳಿದ್ರಲ್ಲ, ಇಂಥದನ್ನೇ ಫಾಲೋ ಮಾಡ್ಬೇಕು ಅಂತ, ಅದೇ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಯಾವ ದೇವತೆಗಳ ಹೋದಾಗ ನೀವು ಹೇಳಿದ್ದು ಮೊದ್ಲು, ಅದ ಫಾರ್ಮ್ಯಾಲಿಟೀಸ್. ಈಗ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಫಾರ್ಮ್ಯಾಲಿಟೀಸ್ ಅನ್ನ ಫಾಲೋ ಮಾಡ್ಬೇಕು ಭಕ್ತ ಆದವನು ಅಂತ. ದೇವಸ್ಥಾನಕ್ಕೆ ಹೋಗುವಾಗ ಎಂತಂದ್ರೆ ಫಸ್ಟ್ ಆಫ್ ಆಲ್ ವೆನ್ ಯು ಆರ್ ಗೋಯಿಂಗ್ ಫಾರ್ ಟೆಂಪಲ್, ನಾವು ಹೇಗೆ ಅಂದ್ರೆ ಆಕ್ಚುಲಿ ವಿ ಆರ್ ಗೋಯಿಂಗ್ ಟು ಪ್ಲೀಸ್ ಕೃಷ್ಣ. ದೇವಸ್ಥಾನಕ್ಕೆ ಹೋಗುದು ನಾವು ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ. ಸೊ ನಾವು ಅಲ್ಲಿ ಹೋಗಿ ಭಗವಂತನನ್ನು ಹೊಗಳುದಂದ್ರೆ ಭಗವಂತನ ಪವಿತ್ರ ನಾಮವನ್ನು ನಾವು ಜಪ ಮಾಡ್ಬೇಕು, ಇಲ್ಲ ಕೀರ್ತನ ಮಾಡ್ಬೇಕು, ಈ ರೀತಿ ಮಾಡ್ಬೇಕು. ಮತ್ತೆ ಸದಾ ಎಂತ ಹೇಳುವಂತದ್ದು, ಮನ್ಮನ ನನ್ನನ್ನು ಚಿಂತಿಸು ಮದ್ಭಕ್ತು. ದೇವಸ್ಥಾನ ಹೋದ ಮೇಲೆ ಕೂಡ ನಾವು ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ತುಂಬಾ ಜನ ಇರ್ತಾರೆ, ನಮ್ಗೆ ಎಂತ ಹೇಳುವಂತದ್ದು ಈ ಕೀರ್ತನ ಮಾಡ್ಲಿಕ್ಕೆ ಕೆಲವೊಮ್ಮೆ ಆಗೋದಿಲ್ಲ. ಜಪ ಮಾಡ್ಬೋದು, ಸ್ಲೋಲಿ ಮಾಡ್ಬೋದು. ಆದ್ರೆ ಮನ್ಮನ ಅಲ್ಲಿ ನಾವು ಕಾನ್ಸ್ಟೆಂಟ್ ಆಗಿ ಕೃಷ್ಣನನ್ನೇ ಯೋಚನೆ ಮಾಡ್ತಾ ಇರ್ಬೇಕು. ಕೃಷ್ಣ ನಿನ್ನ ಪಾದ, ಅವನ ಪಾದವನ್ನು ನೋಡ್ತಾ ಇರ್ಬೇಕು. ಭಗವಂತ ನಿನ್ನ ಪಾದದಲ್ಲಿ ನನ್ಗೆ ಯಾವಾಗ ಒಂದು ಚಾನ್ಸ್ ಸಿಗ್ತದೆ, ತುಳಸಿ ಮಾರಣಿಗೆ ಸಿಕ್ಕಿದೆ, ನನ್ಗೆ ಯಾವಾಗ ಸಿಗ್ತದೆ, ಈ ರೀತಿ ಅಂದ್ರೆ ಇಂಥದ್ದೆಲ್ಲ ನಾವು ಇಚ್ಛೆ ಪಡ್ಬೇಕಂತ ಭಗವಂತ ಪಾದ ನೋಡಿ. ಹಾಗೆ ದೇವಸ್ಥಾನ ಹೋದ ಮೇಲೆ, ಯಾಕಂದ್ರೆ ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದು ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ. ಭಗವಂತ ನನಗೆ ಸೇವೆ ಕೊಡು, ನನಗೆ ಸೇವೆ ಮಾಡ್ಬೇಕು. ನಾನು ಯಾವಾಗ ಸೇವೆ ಮಾಡುವಂಥದ್ದು, ಶುದ್ಧ ಭಕ್ತರಾಗಿ ನಾನು ಯಾವಾಗ ಸೇವೆ ಮಾಡುವಂಥದ್ದು, ನನಗೆ ಕಂಟಿನ್ಯೂಸ್ ಆಗಿ ನಿನ್ಗೆ ಸೇವೆ ಮಾಡ್ಬೇಕು, ಈ ರೀತಿಯಲ್ಲಿ ವಿಚಾರ ಇರ್ಬೇಕು. ಹರೇ ಕೃಷ್ಣ. ಧನ್ಯವಾದ. ಬಹಳ ಒಳ್ಳೆಯ ಸಜೆಷನ್. ನಾವು ಹೋದ್ಕೊಳ್ಳೆ ಮೈಂಡ್ ಅಲ್ಲಿ ಇರೋದೇ ಬೇರೆ, ನಾವು ಮಾಡ್ತಾ ಇರೋದೇ ಬೇರೆ. ಎಸ್ ಎಸ್. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದ, ಧನ್ಯವಾದ. ಹರೇ ಕೃಷ್ಣ. ಎಸ್, ಭವಾನಿ BN, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಮಾಷೆ ಪ್ರಶ್ನೆ, ತಪ್ಪು ತಿಳಿಬಾರ್ದು. ಈಗ ಹೃತಿಕ್ ರೋಷನ್ಗೆಲ್ಲ ಹೋಲಿಸಿದ್ರಲ್ಲ ಪ್ರಭುಜಿ, ಈಗಿನ ಬಾಡಿ ಬಿಲ್ಡರ್ನ. ಮೊದ್ಲು ಜಯ ವಿಜಯ್ ಅವ್ರನ್ನೆಲ್ಲ ಹೃತಿಕ್ ರೋಷನ್ಗೆ ಸ್ತ್ರೀಯರಲ್ಲಿ ಯಾರಿದ್ರು ಪ್ರಭುಜಿ? ಈಗ ಐಶ್ವರ್ಯ ರೈಗೆ ಹೋಲಿಸಿದ್ರಲ್ಲ, ಮೊದಲು ಯಾರಿದ್ರು ಆವಾಗ? ಸ್ತ್ರೀಯರಲ್ಲಿ ಸುರ್ಪನಕ್ಕೆಲ್ಲ ಎಲ್ಲ ಎಂತ ಹೇಳುವ ತುಂಬಾ ಇದ್ದಾರಲ್ಲ. ಈಗ ಪೂತನಿ, ಸುರ್ಪನಕ್ಕಿ ತುಂಬಾ ಇದ್ದಾರೆ. ಎಸ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಯಾಕಂದ್ರೆ ದಯವಿಟ್ಟು ಎಲ್ಲರ ಹತ್ರ ಎಂತಂದ್ರೆ ಫಿಲ್ಮ್ ಹೆಚ್ಚಿನ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಒಂದು ಆಕ್ಟರ್, ಫೇವ್ರೆಟ್ ಆಕ್ಟರ್, ಒಂದು ಫೇವ್ರೆಟ್ ಆಕ್ಟ್ರೆಸ್, ನೀವು ಅವರ ಜೀವನ ಶೈಲಿಯನ್ನು ನೋಡಿ. ತುಂಬಾ ಹಾರಿಬಲ್ ಅಂದ್ರೆ ಹೆಚ್ಚಿನ ಈ ಬಾಲಿವುಡ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಆಲ್ಮೋಸ್ಟ್ ಹೆಚ್ಚಿನವರು ಡ್ರಗ್ಗಿಸ್ಟ್, ಎಲ್ಲರೂ ಕುಡುಕರು. ಮತ್ತೆ ಎಲ್ಲರದು ಫ್ಯಾಮಿಲಿ ಲೈಫ್ ನೋಡಿ, ನೀವು ಜಸ್ಟ್ ನೋಡಿ.
ಹೇಗೆ ಪಿಕ್ಚರ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗಿ ಒಟ್ಟಿಗೆ ಇರುವಂತದ್ದು ಮತ್ತೆ ಇದೆಲ್ಲ ಉಂಟು. ಆದ್ರೆ ಅಲ್ಲಿ ಬೇರೆ ಎಂತಂದ್ರೆ ಕೆಲವೆಲ್ಲ ಹೀರೋನವರಿಗೆ ಅವರಿಗೆಲ್ಲ ಸ್ವಲ್ಪ ಮಾತಾಡಿ ಗಲಾಟೆ ಆಗ್ತದೆ ಅವನ ನಿಜ ಲೈಫಲ್ಲಿ. ಆದ್ರೆ ಅವ್ರು ಆಕ್ಟಿಂಗ್ ಮಾಡ್ತಾನೆ, ತುಂಬಾ ಒಳ್ಳೆ ಪಾಪದಾಗಿ ಆಕ್ಟಿಂಗ್ ಮಾಡ್ತಾನೆ. ಹಾಗೆ ಇದುವೇ ಬೇರೆ ಅದೇ ಬೇರೆ. ಹಾಗಾಗಿ ನಾವು ಅದನ್ನು ಗಮನಿಸ್ಬೇಕು. ಆದ್ರೆ ಎಂತ ಆಗ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ನಮ್ಮ ಮಕ್ಕಳನ್ನೆಲ್ಲ ಲಗಡಿ ತೆಗಿಲಿಕ್ಕೆ ಅಂತ ಈ ಫಿಲ್ಮ್ಸ್ ಎಲ್ಲ ಇರುವಂತದ್ದು. ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡ್ಬೇಕು ಮಕ್ಕಳಿಗೆ. ಎಸ್, ಹರೇ ಕೃಷ್ಣ. ಧನ್ಯವಾದ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ. ಎಸ್, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ.